ಹಿರೇನು ದುಡ್ಡು ಆಗ್ತದೆ. महाकाल्यै नमः। ओम महालक्ष्मी नमः। ओम महासरस्वत्यै नमः। त्रिगुणात्मिकायै जगदम्बायै नमः। ओम केशवाय नमः। नारायणाय नमः। माधवाय नमः। गोविन्दाय नमः। विष्णवे नमः। मधुसूदनाय नमः। त्रिविक्रमाय नमः। वामनाय नमः। श्रीधराय नमः। ऋषिकेशाय नमः। पद्मनाभाय नमः। दामोदराय नमः। संकर्षणाय नमः। वासुदेवाय नमः। प्रद्युम्नाय नमः। रघुनाथाय नमः। पुरुषोत्तमाय नमः। घोक्षराय नमः। नारसिंहाय नमः। अच्युताय नमः। जनार्दनाय नमः। उपेन्द्राय नमः। हरिये नमः। ओम ಶ್ರೀ ಕೃಷ್ಣ ಬೇಕಾದರೂ ಕೂಡ ಒಬ್ಬ ಸೂತ್ರಧಾರ ಇರ್ತಾನೆ. ಅವ ಆ ಸೂತ್ರ ಆ ಥರ ಕೈ ಇರುತ್ತದೆ, ಆಗ ಆಡಿಸ್ತಾ ಇರ್ತಾನೆ. ನಮಗೆ ಒಮ್ಮೆ ಆಡಿದ ಹಾಗೆ ಕಾಣ್ತದಷ್ಟೇ. ಮಾನವನ ಜೀವಿತ ಅಷ್ಟೇ ಅಂತೆ. ನಮಗೆ ಈ ಜೀವ ಒಳಗಡೆ ಯಾವಾಗ ಒಂದು ಕೂತ್ಕೊಂಡಿದ್ದ ಗೊತ್ತಿಲ್ಲ. ನಾವು ಮಾಡಿದೆಲ್ಲ ನಾನು ಮಾಡಿದೆ ಅಂತ ನಾವು ತಿಳ್ಕೊಳ್ತೇವೆ. ಅದರ ಸತ್ಯ ಏನು ಕೇಳಿದ್ರೆ ಉಪನಿಷತ್ತರ ಮಾತಿರುವಂಥದ್ದು ನಾನೆಂದು ಹೇಳದಿರಿ. ಸಂಸ್ಕೃತದ ವಾಕ್ಯ ಕನ್ನಡದಲ್ಲಿ ಹೇಳ್ತೇನೆ. ನಾನೆಂದು ಹೇಳದಿರಿ. ಆ ನಾನು ನೀನಲ್ಲ, ಅದು ನಾನು. ಅಂದ್ರೆ ನಾನು ಅಂತ ಯಾವುದನ್ನು ನಾವು ಕರಿತೇವೋ ಅದು ನೀನಲ್ಲ ಅಂತ ದೇವರು ಹೇಳ್ತಾರೆ. ಅದು ನಾನು, ಅದು ದೇವರಂತೆ. ಅಂದ್ರೆ ನಾನು ಕೈ ಎತ್ತಿದ್ರು ಕೂಡ ದೇವರಿಗೆ ನನ್ನ ಹತ್ರ ಕೈ ಎತ್ತಿಸ್ತಾ ಇದ್ದಾನೆ ಅಂತ. ಅದಕ್ಕೆ ಪೂರಕವಾಗಿ ಹೇಳ್ತಾರೆ, ಯಾವ ರೂಪದಲ್ಲಿ ಇಲ್ಲ. ಹೃದಯ ಸ್ಥಿತಂ ಪಂಕಜ ಮಷ್ಟ ಪತ್ರಂ ಸ ಕೇಸರಂ ಕರ್ಣಿಕ ನಾಳೆಯುಕ್ತಂ. ಅದನ್ನ ಕಮಲ ಅಂತ ಕರಿತೇವೆ ನಾವು. ಕಮಲ ಅಂತ ಕರೀತೇವೆ. ಎಷ್ಟು ದಳ ಕೇಳಿದ್ರೆ 8 ದಳದ ಒಂದು ತಾವರೆ ಹಾಗಂತೆ. ಹೃದಯ ಸ್ಥಿತಂ ಪಂಕಜ ಮಷ್ಟ ಪತ್ರಂ. ನಮ್ಮ ಪ್ರತಿಯೊಬ್ಬನ ಹೃದಯದ ಮಧ್ಯದಲ್ಲಿ 8 ದಳದ ಒಂದು ತಾವರೆ ಇದೆ. ಅಂಗುಷ್ಟ ಮಾತ್ರ ಮೊನೆಯುವುದಂತೆ. ನಮ್ಮ ಬಲ ಕೈಯ ಹೆಬ್ಬೆರಳಿನ ಮೇಲಿನ ಪರ್ವ ಒಂದು ಗಂಟು ಎಷ್ಟು ದೊಡ್ಡದಿದೆ, ಅಷ್ಟು ದೊಡ್ಡ ರೂಪದಲ್ಲಿ ಅಂಗುಷ್ಟ ಮಾತ್ರ ಮೊನೆಯುವುದಂತೆ. ಅವರು ಅಪರೋಕ್ಷ ಜ್ಞಾನಿಗಳೆಲ್ಲ ಹೇಳಿದ್ರು, ಅಷ್ಟು ದೊಡ್ಡ ರೂಪದಲ್ಲಿ ನಿನ್ನ ಬಲಕೈಯ ಹೆಬ್ಬೆರಳಿನ ಒಂದು ಪರ್ವದಷ್ಟು ದೊಡ್ಡ ರೂಪದಲ್ಲಿ ನಿನ್ನೊಳಗಡೆ ಇದ್ದಾನೆ. ಆತ ನನ್ನ ಆತ್ಮ, ಅಂತರಾತ್ಮ, ಪರಮಾತ್ಮ ಅಂತ ಕರೀತೇವೆ. ಝಾಜಿತ್ಯ ವಿಷ್ಣು ಪುರುಷಂ ಪುರಾಣ. ಅಂಗುಷ್ಟ ಮಾತ್ರ ಮೊನೆಯೋ ವದಂತಿ ಝಾಜಿತ್ಯ ವಿಷ್ಣು ಪುರುಷಂ ಪುರಾಣ. ಇವತ್ತಿಗೆ ರಾಮನಾಗಿ ಪೂಜೆ ಮಾಡ್ತೇವೆ. ರಾಮನ, ಕೃಷ್ಣನ, ಮತ್ಸ್ಯನ, ವರಾಹನ, ಕೂರ್ಮನ ಬೇರೆ ಬೇರೆ ರೂಪದಲ್ಲಿ 10 ಪ್ರಧಾನವಾದಂತಹ ರೂಪಗಳಲ್ಲಿ 126ಕ್ಕಿಂತಲೂ ಹೆಚ್ಚು ಅಧಿಕವಾದಂತಹ ಉಪರೂಪದಲ್ಲಿ ನಮ್ಮಂತಹ ಶರೀರವನ್ನ ಇಟ್ಟುಕೊಂಡು ಬಂದಂತಹ ಯಾರನ್ನ ದೇವರು ವಿಷ್ಣು ಅಂತ ಕರೀತೇವೋ ಅವ ವಿಷತಿ ಎಲ್ಲಾ ಕಡೆ ಇದ್ದಾನೆ ಅನ್ನೋದಕ್ಕೋಸ್ಕರ ಅದನ್ನು ವಿಷ್ಣು ಅಂತ ಹೆಸರು. ಸರ್ವವ್ಯಾಪಿ, ಸರ್ವಶಕ್ತ ಮತ್ತು ಸರ್ವಾತ್ಮಕ ಅಂತ. ಆ ರೂಪದಲ್ಲಿ ನಮ್ಮೊಳಗಡೆ ದೇವರಿದ್ದಾನಂತೆ. ಆ ದೇವರು ನಮ್ಮ ಕೈಯಲ್ಲಿ ಇದನ್ನೆಲ್ಲ ಮಾಡಿಸ್ತಾನೆ. ನಾವು ಯಾವುದು ಮಾಡಿದ್ದು ಅಂತಲ್ಲ. ಇವತ್ತಿನ ದಿನದಲ್ಲಿ ಇಂತಹ ಒಂದು ಸತ್ಕರ್ಮ, ರಾಮನಾಮದ ಸ್ಮರಣೆ ಆಗಬೇಕು. ಈ ಪುಣ್ಯ ಭೂಮಿಯಲ್ಲಿ ರಾಮನ ನಾಮದ ಅನುರಣನೆ ಆಗಬೇಕು. ರಾಮನ ಪಟ್ಟಾಭಿಷೇಕ ಮಾಡುವಂತಹ ಆತನ ಕೊಟ್ಟ ಪ್ರೇರೇಪಣೆ ಪ್ರಕಾರ ಇವತ್ತು ಉಪಯುಕ್ತರಾಗಿದೆ. ಎಲ್ಲ ಈ ಸ್ಥಳದಲ್ಲಿ ನಮ್ಮ ಗ್ರಾಮದಲ್ಲಿ ಸೀಮೆಯಲ್ಲಿ ಎಲ್ಲ ಆರಾಧನೆ ಮಾಡಿಕೊಂಡು ಬಂದಂತಹ ದೇವರ ಪೂರ್ಣಾನುಗ್ರಹದಿಂದ ಈ ಸತ್ಕರ್ಮ ನಡೆಸ್ತಾ ಇದ್ದೇವೆ. ಅದಕ್ಕೋಸ್ಕರ ಎಲ್ಲ ಭಕ್ತ ಜನರ ಪರವಾಗಿ ಒಬ್ಬರು ದಂಪತಿಗಳಿಗೆ ಗುರು ಸಂಕಲ್ಪ ಮಾಡ್ತಾರೆ. ಪ್ರತಿಯೊಬ್ಬರ ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲರ ಪರವಾಗಿ ಅವರು ಸಂಕಲ್ಪ ಮಾಡ್ತಾರೆ. ಯಾಕೆ ರಾಮನ ಪಟ್ಟಾಭಿಷೇಕ ನಾವು ಮಾಡುವುದು ಅಂತ. ಈ ಉತ್ಸವ, ಈ ಪೂಜೆಗಳು, ಈ ಅಭಿಷೇಕಗಳು, ಅದನ್ನೆಲ್ಲ ಕನಕಾಭಿಷೇಕ ಇದೆ. ಚಿನ್ನದ ನಾಣ್ಯ ಎಲ್ಲ ತಯಾರು ಮಾಡಿದ್ದಾರೆ. ರಾಮನಿಗೆ ಚಿನ್ನದಲ್ಲಿ ಅಭಿಷೇಕ ಮಾಡ್ಲಿಕ್ಕಿದೆ. ಶ್ರೀಗಳು ಬರ್ತಾರೆ, ವಜ್ರದೇವಿಯವರು ಬರ್ತಾರೆ. ಇದನ್ನೆಲ್ಲ ಹಿರಿಯರು ಒಂದು ಅನೇಕ ಜನ ಬಗೆಗಿದ್ದಾರೆ. ಇಷ್ಟೆಲ್ಲ ಕೆಲಸಗಳನ್ನು ಇಷ್ಟು ಖರ್ಚು ಮಾಡಿ ನಾವು ಯಾಕೆ ಮಾಡ್ತಾ ಇದ್ದೇವೆ? ಯಾಕೆ ಕೇಳಿದ್ರೆ, 1-2 ಯುಗಾಂತರದಲ್ಲಿ 4 ಯುಗ, ಸತ್ಯಯುಗ, ಕೃತಯುಗ ಅಂತ ಕರಿತೇವೆ ಅದನ್ನು. ಆ ನಂತರ ಒಂದು ತ್ರೇತಾಯುಗ, ಮತ್ತೆ ದ್ವಾಪರ, ಮತ್ತೆ ಕಲಿ ಬಂದದ್ದು. ಈಗ ಕಲಿಯುಗದಲ್ಲೇ ಕಲಿಯುಗದ ಪ್ರಥಮ ಪಾದದಲ್ಲಿ ಇದ್ದೇವೆ. ನಮ್ಮ ಹಿಂದೆ ಬಂದದ್ದು ರಾಮನ ಕಾಲ. ರಾಮನ ಕಾಲಕ್ಕೆ ತ್ರೇತಾ, ಕೃಷ್ಣನ ಕಾಲ, ಅದನ್ನು ದ್ವಾಪರ ಅಂತ ಕರೀತೇವೆ. ದ್ವಾಪರಕ್ಕಿಂತ ಹಿಂದೆ ಬಂದದ್ದು ತ್ರೇತ, ಅದು ರಾಮನ ಕಾಲ. ಆ ತ್ರೇತಾಯುಗದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆಗಿದ್ದು. ಅಯೋಧ್ಯೆಯ ಭದ್ರಪೀಠದ ಮೇಲೆ ರಾಮನನ್ನು ಕೂತ್ಕೊಳ್ಳಿಸಿ ಅವನಿಗೆ ಕನಕಾಭಿಷೇಕ, ಇಂತಹ ಕಲಶಾಭಿಷೇಕ ಎಲ್ಲ ಮಾಡಿಸಿದರು. ಏನಾಗಿ ಮಾಡಿದ್ರಿಂದ ಅಲ್ಲ, ಆರಂಭದ ಅದಕ್ಕಿಂತ ಮೊದಲಿನ ದಿನಗಳನ್ನು ನೋಡಿದರೆ, ಪಟ್ಟಾಭಿಷೇಕಕ್ಕಿಂತ ಹಿಂದಿನ ದಿನಗಳನ್ನು ನೋಡಿದರೆ
ನಮಗೆಲ್ಲರಿಗೂ ಗೊತ್ತಿದೆ ರಾಮಾಯಣದ ಕಥೆ. 10-15 ವರ್ಷಗಳ ಕಾಲ ರಾಮ ಪಟ್ಟ ಕಷ್ಟ ಎಷ್ಟೆಲ್ಲ ಕಷ್ಟವನ್ನು ಸಾತ್ವಿಕರಿಗೆ ಬದುಕಲಿಕ್ಕಿಲ್ಲ ಅಂತ ಪ್ರಪಂಚದಲ್ಲಿ ಆಗಿದೆ. ಅದೆಲ್ಲ ಒಂದು ಕಾಲಘಟ್ಟದಲ್ಲಿ ರಾಮನಾಗಿ ಅವತರಿಸಿ ಈ ಕಷ್ಟವನ್ನೆಲ್ಲ ಸಾಮಾನ್ಯ ಜನರ ಹಾಗೆ ಆತ ಅನುಭವಿಸಿ ಯಾವಾಗ ಪಟ್ಟಾಭಿಷಿಕ್ತನಾಗ್ತಾನ ಅವತ್ತಿನಿಂದ ರಾಮರಾಜ್ಯದ ಆರಂಭ. 10-15 ವರ್ಷದ ಕಥೆ ಕೇಳಿ ಕಷ್ಟವನ್ನು ಗೊತ್ತು ನಮಗೆ. ಆ ನಂತರ ಸಹಸ್ರಮಾನ ಅಂದ್ರೆ 1000 ಸಂವತ್ಸರಗಳ ಕಾಲ, 1000 ವರ್ಷಗಳ ಕಾಲ ಮನೆಗಳಿಗೆ ಬಾಗಿಲು ಹಾಕುವ ಪರಿಸ್ಥಿತಿ ಇರಲಿಲ್ಲ, ಪ್ರಮೇಯ ಇರಲಿಲ್ಲ. ರಾತ್ರಿ ಎಷ್ಟು ಹೊತ್ತಿಗೂ ಯಾರ ಹೆಂಗಳಿಯರು ಹೆಣ್ಣು ಮಕ್ಕಳು ಎಲ್ಲಿ ಬೇಕಾದ್ರೂ ಕಾಡಲ್ಲಿ ಬೇಕಾದ್ರೂ ನಡ್ಕೊಂಡು ಹೋಗ್ಬೋದು. ಒಂದೇ ಒಂದು ಕಳ್ಳತನ ಆದಂತಹ ದಾಖಲೆ ಇಲ್ಲ. ಯಾರು ಯಾರಿಗೂ ಹೊಡೆದ್ರು ಬಡಿದ್ರು ಇಂಥದ್ದು ನಡೆದದೇ ಇಲ್ಲ. ಅನ್ಯಾಯಗಳು ಜಗತ್ತಲ್ಲಿ ನಡೆದದೇ ಇಲ್ಲ. ಇದನ್ನ ನಾವು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತಹ ದಿನಗಳನ್ನ ಯಾಕೆ ಕೇಳಿದ್ರೆ ನಮ್ಗೆ ಅಂಥದ್ದನ್ನು ನೋಡಿಯೇ ಗೊತ್ತಿಲ್ಲ ನಮಗೆ. ಸ್ವಾರ್ಥರಹಿತವಾಗಿ ಮನುಷ್ಯ ಜೀವನ ಹೇಗೆ ಮಾಡಬಹುದು? ಆ ರಾಮ ಹೇಳಿದ ಒಂದು ಮಾತು ಎಲ್ಲ ಕಡೆಗೆ ಉಪಯೋಗ ಮಾಡ್ತೇವೆ. ರಾವಣನ ಸಂಹಾರ ಆಗಿ ಮತ್ತೆ ಭಾರತಕ್ಕೆ ಬರಬೇಕಾದ್ರೆ ರಾಮ ಹೇಳ್ತಾನೆ, ಯಾರನ್ನ ಪೂಜೆ ಮಾಡಬೇಕು? ನನ್ನನ್ನು ಪೂಜೆ ಮಾಡಿದ ರಾಮ ಯಾವತ್ತೂ ನನ್ನನ್ನು ಪೂಜೆ ಮಾಡಿದ ರಾಮ ಹೇಳಲಿಲ್ಲ. ಲಕ್ಷ್ಮಣ ಹೇಳ್ತಾನೆ, ಚಿನ್ನದಿಂದ ಮಾಡಿದ ವಿಶ್ವಕರ್ಮ ಮಾಡಿದ ಕಟ್ಟಡ ಎಲ್ಲ ಇದೆ, ರಾವಣನ ಸಂಹಾರ ಮಾಡಿ ಆಗಿದೆ, ಇದೆಲ್ಲ ಲಂಕೆ ನಮ್ಮದೇ ಅಲ್ಲ, ನಾವಿಲ್ಲಿ ಲಂಕೆ ನಾವೇ ಕೂತ್ಕೊಳ್ಳುವ ಅಲ್ಲ. ಆಗ ರಾಮ ಹೇಳ್ತಾನೆ, ಅಭಿ ಸ್ವರ್ಣಮಯಿ ಲಂಕ ನಮೇ ಲಕ್ಷ್ಮಣ ರೋಚಿದೆ. ಚಿನ್ನದಿಂದ ಮಾಡಿದ ಕಟ್ಟಡ ಇರಬಹುದು ತಮ್ಮ, ನಮೇ ರೋಚಿದೆ. ನನಗೆ ಇಷ್ಟ ಆಗಲಿಲ್ಲ ಬೈದು. ಯಾಕೆ ಗೊತ್ತಿಲ್ಲ? ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದ ಗಿರಿಯತೆ. ಎಂತ ತಾಯಿಗೆ ಇರ್ತಾಳೆ ನನ್ನನ್ನು, ಮತ್ತೆ ಜನ್ಮಭೂಮಿ, ನಾನು ಹುಟ್ಟಿದ ಮಣ್ಣು ಯಾವುದಿದೆ? ಯಾವ ದಿನದಿಂದ ಅಮ್ಮನ ಮೊಲೆ ಹಾಲು ಬಿಟ್ಟ ದಿನದಿಂದ ಇವತ್ತಿನವರೆಗೆ ಸೌಷ್ಠವವಾಗಿ ನನ್ನ ದೇಹ ಬೆಳೀಲಿಕ್ಕೆ ಕಾರಣವಾದಂತಹ ತಾಯಿ ಇದ್ದಾಳಲ್ಲ, ಅದು ಗೋಮಾತೆ. ದನದ ಹಾಲು ಕೊಟ್ಟು ಬಂದಿರ್ತದೆ ಅಂತಹ ದನ, ಈ ಗೋಮಾತೆ, ಹೆತ್ತ ತಾಯಿ ಮತ್ತೆ ಮಣ್ಣು, ಇದು ಎಲ್ಲದಕ್ಕಿಂತ ಶ್ರೇಷ್ಠ ಮನುಷ್ಯನಿಗೆ. ಅದು ಜನ್ಮ ಭೂಮಿಶ್ಚ ಸ್ವರ್ಗಾದ ಬಿಗರಿಯತೆ. ಯಾವ ಸ್ವರ್ಗ ಸುಖವೂ ಇದರ ಮುಂದೆ ಯಾವುದೂ ಇಲ್ಲ. ಸ್ವರ್ಗಕ್ಕಿಂತ ಶ್ರೇಷ್ಠವಾದ ನೀನು ಹುಟ್ಟಿದ ಮಣ್ಣು. ಸಾಧ್ಯ ಇದೆ ಆ ಮಣ್ಣನ್ನು ಪ್ರೀತಿಸಬೇಕು. ನಾವು ನಮ್ಮ ಮಣ್ಣಿಗೆ ಹೋಗುವ, ಮತ್ತೆ ಭಾರತಕ್ಕೆ ಹೋಗುವ ಅಂತ ಲಂಕೆಯನ್ನ ಬಿಟ್ಟು ದೇವರು ಬಂದದ್ದು ನಮ್ಮ ಭೂಮಿಗೆ. ಹಾಗಾದ್ರೆ ರಾಮ ಹೇಳಿದ್ದು ಯಾರನ್ನ ಪೂಜೆ ಮಾಡಿ? ನನ್ನನ್ನು ಪೂಜೆ ಮಾಡಿದ್ದಲ್ಲ, ಈ ಮಣ್ಣನ್ನ ಪೂಜೆ ಮಾಡಿ, ಈ ದೇಶವನ್ನ ಪೂಜೆ ಮಾಡಿ. ಯಾವುದು ಪಂಚಭೂತಗಳು? ದೀಪ ಹಚ್ಚಬೇಕಾದ್ರೂ 5 ದೀಪವನ್ನು ಹಚ್ಚಿದ್ದೇವೆ. ಶ್ರೀಯ ಪಂಚಮುಖಾಖ್ಯೇತಿ, 5 ಮುಖಗಳು ದೇವರದ್ದು ಅಂತ. ಯಾವುದು? ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಪಂಚಭೂತಗಳು ಅಂತ ಕರಿತೇವೆ ಅದನ್ನು. ಇದೇ ಪ್ರಕೃತಿ, ಇದೇ ದೇವರು. ನಾವು ಯಾರು ದೇವರನ್ನು ನೋಡಿಲ್ಲ. ಒಂದು ರಾಮ ವಿಗ್ರಹ ಧರ್ಮ ಅಂತೆಲ್ಲ ಹೇಳುವಾಗ, ವಿಗ್ರಹ ಅಂದ್ರೆ ಏನು? ನಮಗೆ ಕಣ್ಣಿಗೆ ಕಾಣುವಂತಹ ಯಾವುದೋ ಒಂದು ಪ್ರತೀಕ. ನಾವು ಹೇಗೆ ರೂಪ ಕೊಟ್ಟಿದ್ದೇವೆ ಕೇಳಿದ್ರೆ ರಾಮನಿಗೆ ನಮ್ಮ ಹಾಗೆ ಕೈಯಲ್ಲಿ ಧನುರ್ಬಾಣಗಳನ್ನೆಲ್ಲ ಹಿಡ್ಕೊಂಡು ನಮಗಿಂತ ಸ್ವಲ್ಪ ಚಂದವಾದಂತಹ ಒಂದು ಮೂರ್ತಿಯನ್ನು ಮಾಡಿ ನಾವು ರಾಮನನ್ನು ನೋಡಲಿಲ್ಲ. ಆ ಶ್ಲೋಕದಲ್ಲಿ, ಆ ಮಂತ್ರದಲ್ಲಿ ಬಂದಂತಹ ರಾಮ ಶಬ್ದವನ್ನು ನೋಡಿಕೊಂಡು ಧ್ಯಾನದಲ್ಲಿ ರಾಮನ ರೂಪ ಹೇಗಿದೆ ಅಂತ ನೋಡಿ ಆ ರೀತಿಯ ರೂಪ ಮಾಡಿ, ಸೀತೆ ಅಂದ್ರೆ ಸ್ವಲ್ಪ ಗಿಡ್ಡ ಇದ್ದು ತುಂಬಾ ಚಂದ ಇದ್ದು ಸ್ವಲ್ಪ ಕಪ್ಪು ಬಣ್ಣ, ಇದನ್ನೆಲ್ಲ ಏನು ಆ ಧ್ಯಾನದಲ್ಲಿ ಹೇಳಿದಿದೆ ಅದನ್ನ ಇಟ್ಟುಕೊಂಡು ಮೂರ್ತಿಯನ್ನು ಮಾಡಿದ್ದೇವೆ. ನಾವು ಯಾರು ರಾಮನನ್ನು ನೋಡಲಿಲ್ಲ. ಹಾಗೆ ಮಾಡಿದ್ದಿದ್ರೆ ಅದು ನಮ್ಮ ಕಲ್ಪನೆಗೋಸ್ಕರ ಮಾತ್ರ. ನಿಜವಾದ ದೇವರು ಯಾರು ಕೇಳಿದ್ರೆ ಆ ರಾಮ ಹೇಳಿದ ಮಾತು, ನಾನು ದೇವರಲ್ಲ, ಈ ಮಣ್ಣೆ ದೇವರು, ಅಂದ್ರೆ ಈ ಪ್ರಕೃತಿಯೇ ದೇವರು ಅಂತ. ಅಷ್ಟು ಪೂಜಾ ಪದ್ಧತಿಗಳಲ್ಲಿ ನೋಡಿದ್ರೆ ಮಣ್ಣು, ನೀರು, ಬೆಂಕಿ, ಇದು ಮೂರರಿಂದ ಜಗತ್ತಿನ ಸೃಷ್ಟಿಯಾಗಿರುವಂಥದ್ದು. ಅದಕ್ಕೆ ಜಗತ್ತಿನ ಸೃಷ್ಟಿಗೆ ಉಪರಿಯಾದ ಸೃಷ್ಟಿ ಎಂದರೆ ಯಾವುದೇ ವಸ್ತು, ಒಂದು ಗುಲಾಬಿ ಹೂ ಇರ್ಬೋದು, ಅದರಲ್ಲಿ ಇರುವಂಥದ್ದು ಮಣ್ಣು, ನೀರು ಮತ್ತು ಬೆಂಕಿ. ಯಾವುದೇ ವಸ್ತು ಇರುವುದು, ಅದರಲ್ಲಿ 3 ವಸ್ತು ಇರುವುದು. ಆ ವಸ್ತುಗಳ ಅನುಪಾತದ ವ್ಯತ್ಯಾಸದಿಂದ ಬೇರೆ ಬೇರೆ ರೂಪಗಳಾಗಿವೆ. ಅದಲ್ಲದೆ ಮತ್ತೆ 2 ಇದೆ ಕಣ್ಣಿಗೆ ಕಾಣದಂಥದ್ದು, ಆಕಾಶ ಮತ್ತು ಗಾಳಿ. ಅನುಭವಕ್ಕೆ ಬರ್ತದೆ, ಆದರೆ ಕಣ್ಣಿಗೆ ಕಾಣುವುದಿಲ್ಲ. ಆ ಕಣ್ಣಿಗೆ ಕಾಣದ ದೇವರನ್ನ ದೇವರು ಹೇಗಿದ್ದಾನ ಗೊತ್ತಿಲ್ಲ. ಕಣ್ಣಿಗೆ ಕಾಣದ ಪ್ರತೀಕದಲ್ಲಿ ಆರಾಧನೆ ಮಾಡೋದು ಕಷ್ಟ. ಅದಕ್ಕೋಸ್ಕರ ಕಣ್ಣಿಗೆ ಕಾಣುವ 3 ವಸ್ತುಗಳಲ್ಲಿ ದೇವರನ್ನ ಆರಾಧನೆ ಮಾಡಿ ಅಂತ ಶಾಸ್ತ್ರಕಾರ ಹೇಳಿದೆ. ಅದು ಮಣ್ಣು, ನೀರು ಮತ್ತು ಬೆಂಕಿ. ಮಣ್ಣನ್ನು ಉಪಯೋಗ ಮಾಡಿ ಮಣ್ಣಿನ ಮೂರ್ತಿಯ, ಲೋಹದ ಮೂರ್ತಿಯ ಮಾಡಿ, ಕಲ್ಲಿನ ಮೂರ್ತಿಯ ಮಾಡಿ ಅದಕ್ಕೆ ಪೂಜೆ ಮಾಡಬೇಕು. ಅಥವಾ ನೀರನ್ನು ಉಪಯೋಗ ಮಾಡಿಕೊಂಡಿದ್ದ ಕಲಶದಲ್ಲಿ ತುಂಬಿಸಿ ಅದಕ್ಕೆ ಮಂತ್ರಗಳನ್ನು ಹೇಳಿ ಅಪಾಂಬ ದೇವರನ್ನು ಆವಾಹನೆ ಮಾಡಿ ಅದನ್ನು ಅಭಿಷೇಕ ಮಾಡೋದು, ನೀರಿನ ಮುಖಾಂತರ ದೇವರನ್ನ ಕಾಣಬೇಕು. ಅಥವಾ ಬೆಂಕಿಯನ್ನು ಉಪಯೋಗ ಮಾಡಿಕೊಂಡು ದೀಪ ಉರಿಸುವುದು, ಅಥವಾ ಅಗ್ನಿಮುಖದಲ್ಲಿ ಅದಕ್ಕೆ ಸಂಸ್ಕಾರಗಳನ್ನು ಮಾಡಿದಾಗ ಕೆಲವು ವೇದ ಮಂತ್ರಗಳನ್ನೆಲ್ಲ ಹೇಳಿ ಮಾಡಿದಾಗ ಅದಕ್ಕೆ ಆಹವನೀಯ ಅಗ್ನಿ ಅಂತ ಆಗ್ತದೆ. ಆ ಅಗ್ನಿ ಅಂದ್ರೆ ಅಗ್ನಿ ದೂತ ಪ್ರಣೀವನಿ ಅಂತ ವೇದದ ಮಾತು. ಅಂತಹ ಅಗ್ನಿಯಲ್ಲಿ ಆಹುತಿ ಕೊಟ್ರೆ ಅದು ದೇವರ ದೂತ ಅಂತ. ರಾಮನಿಗೆ ಹೋಮ ಮಾಡಬೇಕಾದ್ರೆ ಅಗ್ನಿಯಲ್ಲಿ,
ದೇವಿಗೆ ಹೋಮ ಮಾಡಿ, ಯಾವ ದೇವರಿಗೆ ಬೇಕಾದ್ರೂ ಅಗ್ನಿಯಲ್ಲಿ ಮಾಡುದು. ಅಗ್ನಿಯ ಕೆಲಸ ಏನು? ಅಗ್ನಿ ಸಾಕ್ಷಾತ್ ದೇವರಲ್ಲ, ಆತ ದೇವತೆ. ದೇವತೆಗಳ ಯಾವ ಯಾವ ದೇವತೆಗಳ ಹೆಸರು ಹೇಳಿ ಮಂತ್ರ ಹೇಳಿ ಯಾವುದು ಕೊಡ್ತೇವ ಅದನ್ನು ತಗೊಂಡು ಹೋಗಿ ಆಯಾ ದೇವರಿಗೆ ತಲುಪಿಸುವ ಜವಾಬ್ದಾರಿ ಯಜ್ಞೇಶ್ವರನು. ಅದಕ್ಕೋಸ್ಕರ ಅಗ್ನಿ ದೂತಂ ಮಹಿ, ಎಲ್ಲ ದೇವರುಗಳ ದೂತ ಯಾರು ಹೇಳಿದ್ರೆ ಅಗ್ನಿ ಅಂತ ಹೇಳ್ತಾರೆ ಋಗ್ವೇದದಲ್ಲಿ. ಅಂತಹ ಅಗ್ನಿದಲ್ಲಿ ಇವತ್ತು ರಾಮನಿಗೆ ಆಹುತಿ ಕೊಡ್ಲಿಕ್ಕಿದೆ. ಕಲಶವನ್ನು ಉಪಯೋಗ ಮಾಡಿಕೊಂಡು 3 ರೂಪಗಳಲ್ಲಿ ಕೂಡ ಇವತ್ತು ಆರಾಧನೆ ಮಾಡ್ತೇವೆ. ಪಟ್ಟಾಭಿಷೇಕ ಅಂದ್ರೆ ಮಣ್ಣು ಅಥವಾ ಲೋಹ ಇದನ್ನು ಉಪಯೋಗ ಮಾಡಿಕೊಂಡು ರಾಮನ ಪೂಜೆ ಮಾಡಿದಿದೆ. ಆ ಮೂರ್ತಿಗೆ ರಾಮನಿಗೆ ಪೂಜೆ ಮಾಡ್ತೇವೆ. ಎರಡನೇದು ಬೆಂಕಿ, ದೀಪ ಹಚ್ಚಿದ್ದೇವೆ ಆರಂಭದಲ್ಲಿ ಮತ್ತು ಅಗ್ನಿಮುಖದಲ್ಲಿ ಆಹುತಿ ಕೊಡ್ಲಿಕ್ಕಿದೆ. ವಿಷ್ಣು ಸೂಕ್ತ ಅಂತ ಮಹಾವಿಷ್ಣುವಿನ ಏನು ಇಷ್ಟದ ಋಗ್ವೇದ ಸೂಕ್ತ ಇದೆ, ಆ ಸೂಕ್ತದಿಂದ ವೇದಮಂತ್ರದಿಂದ ವಿಷ್ಣುವಿಗೆ ಆಹುತಿ ಆಗಲಿಕ್ಕಿದೆ. ಆತನ 10 ರೂಪಗಳನ್ನು ಆವಾಹನೆ ಮಾಡಿ ಅವರಿಗೆ ಆಹುತಿ ಕೊಡ್ಲಿಕ್ಕಿದೆ, ಮತ್ಸ್ಯಾದಿ 10 ಅವತಾರಗಳ ರೂಪದಲ್ಲಿ. ಕಲಶವನ್ನು ಮಣ್ಣು, ನೀರು, ಬೆಂಕಿ, ನೀರನ್ನು ಉಪಯೋಗ ಮಾಡಿಕೊಂಡು ಕಲಶದಲ್ಲಿ ಇಟ್ಟುಕೊಂಡು ರಾಮನಿಗೆ ಅಭಿಷೇಕ ಮಾಡಲಿಕ್ಕಿದೆ. ಈ ಪ್ರಕೃತಿಯಲ್ಲಿ ಸಿಗುವಂತಹ ಹೂ, ಧಾನ್ಯ, ಅಕ್ಷತೆ, ಚಿನ್ನ ಇದೆಲ್ಲ ಉಪಯೋಗ ಮಾಡಿಕೊಂಡು ರಾಮನಿಗೆ ಅಭಿಷೇಕ ಮಾಡಲಿಕ್ಕಿದೆ. ಅಂದ್ರೆ ದೇವರು ಹೇಳಿದ್ದು ಈ ಪ್ರಕೃತಿಯೇ ದೇವರು. ನಾವು ಕಾಣ್ಲಿಕ್ಕೆ ಅದನ್ನು ಆಗುದಿಲ್ಲ ಅನ್ನೋದಕ್ಕೋಸ್ಕರ ಯಾವುದೋ ಒಂದು ಸ್ನಿಗ್ಧವಾದ ರೂಪ ಇಟ್ಕೊಂಡು ಆರಾಧನೆ ಮಾಡ್ತೇವೆ. ಅಂತಹ ರಾಮನಿಗೆ ಇವತ್ತು ಪಟ್ಟಾಭಿಷೇಕದ ಉತ್ಸವ ಮಾಡಬೇಕಾದ್ರೆ ಅದರ ಹಿಂದಿನ ಉದ್ದೇಶ ಏನು ಕೇಳಿದ್ರೆ, ಆ ತ್ರೇತಾಯುಗದಲ್ಲಿ ರಾಮ ಪಟ್ಟಾಭಿಷೇಕಕ್ಕಾಗಿ 1000 ವರ್ಷಗಳ ಕಾಲ ಮಾಡಿದಂತಹ ರಾಜ್ಯಾಡಳಿತ, ರಾಜ್ಯಭಾರ ನಮ್ಮ ಕಲ್ಪನೆಗೆ ಸಿಗದಿದ್ದದ್ದು, ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲದ್ದು ಯಾವ ರೀತಿಯ ಸಾತ್ವಿಕ ಸತ್ಯಯುಗದ ರೀತಿಯಲ್ಲಿ ಆ ತ್ರೇತಾಯುಗದಲ್ಲಿ ರಾಮರಾಜ್ಯ ಇದ್ದ, ಅದೇ ರೀತಿಯಾಗಿ ನಾವು 1000 ವರ್ಷಗಳಿಂದ ಹೇಳಿಕೊಂಡು ಬಂದಿದ್ದೇವೆ ನಮ್ಮ ದೇಶ ರಾಮರಾಜ್ಯ ಆಗಬೇಕು. ಅಂತಹ ರಾಮರಾಜ್ಯ ನಮ್ಮ ದೇಶ ಆಗ್ಲಿಕ್ಕೋಸ್ಕರ ನಮ್ಮಲ್ಲಿ ಹೊರಗಡೆಯಿಂದ ಯಾರು ಶತ್ರುಗಳ ಲೇಂಚರ ದುಷ್ಟರ ಇದ್ದಾರ ಅದೆಲ್ಲದಕ್ಕಿಂತ ಬಹಳ ಜೋರಾದ ಶತ್ರುಗಳನ್ನು ಒಳಗಡೆ ಇದ್ದಾರೆ. ಆದರೆ ಅರಿಷಡ್ವರ್ಗಗಳು ಅಂತ ಕರೀತೇವೆ. ಮತ್ತೆ ನಮ್ಮ ಇಂದ್ರಿಯಗಳು, ಕಾಮಕ್ರೋಧ ಲೋಭ ಮೋಹ ಮಾತ್ಸರ್ಯಾದಿಗಳು, ಇದು ನಮ್ಮ ಒಳಗಡೆ ಇದೆ. ಮೊದಲು ರಾಮರಾಜ್ಯ ಆಗಬೇಕಾದ್ರೆ ನಮ್ಮ ಒಳಗಡೆ ಶುದ್ಧ ಆಗಬೇಕು, ನಾವು ಶುದ್ಧ ಆಗಬೇಕು, ನಮ್ಮ ಮನಸ್ಸು ಸರಿಯಾಗಬೇಕು, ನಮ್ಮ ಬುದ್ಧಿ ಸರಿಯಾಗಿ ಯೋಚನೆ ಮಾಡಬೇಕು. ಮೊದಲನೇದಾಗಿ ರಾಮನಿಗೆ ಈ ಪಟ್ಟಾಭಿಷೇಕ ಮಾಡಿದ್ರಿಂದಾಗಿ ನಾವು ಒಳ್ಳೆಯವರಾಗುವ ಹಾಗೆ ಮೊದಲು ರಾಮನ 2 ಗುಣಗಳಾದರೂ ನಮ್ಮಲ್ಲಿ ಉಳಿಸಿಕೊಳ್ಳುವ ಹಾಗೆ ನಾವು ನಮಗೆ ಶಕ್ತಿ ಕೊಡಬೇಕು. ಅದಕ್ಕೋಸ್ಕರ ಮತ್ತು ನಾವು ಒಳ್ಳೆಯವರಾದೆವು ಅಂತಾದ್ರೆ ತನ್ನಿಂದ ನನ್ನ ಹೆಂಡತಿ ಒಳ್ಳೆಯವರಾಗ್ತಾರೆ. ಅದು ನನ್ನ ಸಹವಾಸ ಇದೆ. ಎಷ್ಟೋ ವರ್ಷಗಳ ಜೊತೆಗೆ ಇರ್ತೇವಲ್ಲ, ಯಾರು ಹೇಳಬೇಕಾಗಿಲ್ಲ. ನಾವಿರುವ ಜೀವನ ಗೊತ್ತಿಲ್ಲದೆ ನಮ್ಮತನವನ್ನು ಅವರು ಕಲ್ತುಕೊಳ್ತಾರೆ. ತನ್ನಿಂದ ಮನೆಯಲ್ಲಿ ಬೆಳೆಯುವ ಮಕ್ಕಳು ನಾವು ಹೇಳಿದ್ದನ್ನ ಕೇಳಿ, ಬುದ್ಧಿವಾದ ನೀತಿಯನ್ನ ಕೇಳಿ ಮಕ್ಕಳು ಒಳ್ಳೆಯವರಾಗುವುದಿಲ್ಲ. ಅಪ್ಪ ಅಮ್ಮ ಹೇಗಿರ್ತಾರ, ಅಪ್ಪ ಇರುವಂತಹ ರೀತಿಯನ್ನ ನೋಡಿ ಮಕ್ಕಳು ಬೆಳೆಯುವುದು. ಮಾಸ್ಟರ್ ಹೇಳಿದ ಪಾಠ ಮಕ್ಕಳಿಗೆ ಪಥ್ಯ ಆಗುದಿಲ್ಲ. ಆದ್ರೆ ಮಾಸ್ಟರ್ ಏನು ಮಾಡ್ತಾರೆ, ಹೇಗೆ ಜೀವನ ಮಾಡ್ತಾರೆ ಇರುವುದು ಗೊತ್ತಿಲ್ಲದೆ ಮಕ್ಕಳು ಅದನ್ನು ಗಮನಿಸಿರ್ತಾರೆ. ನಮ್ಮ ಮನೆಯಲ್ಲಿ ನಾನು ನನ್ನ ಹೆಂಡತಿ ಒಳ್ಳೆಯವಳಾದೆವು ಅಂತಾದ್ರೆ ತನ್ನಿಂದ ನಮ್ಮ ಮನೆಯಲ್ಲಿ ಬೆಳೆಯುವ ಮಕ್ಕಳು ಒಳ್ಳೆಯವರಾಗ್ತಾರೆ. ನಮ್ಮ ಮನೆ ಮೊದಲಿಗೆ ಒಂದು ರಾಮ ರಾಜ್ಯ ಆಗ್ತದೆ. ನಿಜವಾಗಿ ಅಯೋಧ್ಯೆ ನಮ್ಮ ಊರಾಗಬೇಕು ಅಂತಾದ್ರೆ ಅಂತಹ ಒಂದಷ್ಟು ಮನೆಗಳು, ಮನಗಳಲ್ಲಿ ರಾಮನಾಮದ ಅನುರಣನ ಆದಾಗ ರಾಮತ್ವ ಎಲ್ಲಿಯೂ ಗೊತ್ತಿಲ್ಲದೆ ನಮಗೆ ಬರ್ತದೆ. ನಮ್ಮ ಮನೆ ಹಾಗಾಗ್ತದೆ. ಅದರಿಂದಾಗಿ ಇಡೀ ನಮ್ಮ ಊರು, ನಮ್ಮ ದೇಶ ರಾಮರಾಜ್ಯ ಆಗಲಿಕ್ಕೆ ಬಹಳ ಕಷ್ಟ ಏನಿಲ್ಲ. ಒಂದಷ್ಟು ವರ್ಷಗಳ ಹಿಂದೆ ನಾವು ಕಣ್ಣಲ್ಲಿ ನಮ್ಮ ದೇಶ ಈ ರೀತಿ ಆದೀತು ಅಂತ ಕಲ್ಪನೆ ಮಾಡದೇ ಇದ್ದದ್ದು ಇವತ್ತು ಸಾಕಾರ ಆಗಿದೆ. ಇನ್ನು ರಾಮರಾಜ್ಯ ಆದೀತ ಯೋಚನೆ ಮಾಡ್ಲಿಕ್ಕಿಲ್ಲ. ಒಂದು ಕೆರೆಯಲ್ಲಿ ತಾವರೆ ಇದ್ರೆ ಆ ತಾವರೆ ಹೇಗೆ ಇವತ್ತು ಒಂದು ತಾವರೆ ಅರಳಿದ್ದು ಅಂತಾದ್ರೆ ನಾಳೆ ದಿನ 2 ತಾವರೆ ಅರಳುತ್ತದೆ. ತಾವರೆಗಳ ಗುಣವೇ ಹಾಗೆ. ಪೂರ್ತಿ ಹಚ್ಚ ಹಸಿರು ತಾವರೆ ಇದ್ರೆ ನಾಳೆ 2 ಅರಳುತ್ತದೆ. ನಾಳಿನ ದಿನ 2 ಇದ್ದದ್ದು 4 ಆಗ್ತದೆ. ಹೀಗೆ 2 ಪಟ್ಟು ಆಗ್ತಾ ಹೋಗ್ತದೆ. ಇಡೀ ಕೆರೆ ತುಂಬಿಕೊಡ್ಲಿಕ್ಕೆ ಎಷ್ಟು ವರ್ಷ ಬೇಕು? ನನ್ನ ಜೀವನದಲ್ಲಿ ಕೆರೆಯಲ್ಲಿ ಪೂರ್ತಿ ತಾವರೆ ತುಂಬುವುದು ನಾನು ನೋಡ್ಲಿಕ್ಕೆ ಇಲ್ವಾ ಅಂತ ಯೋಚನೆ ಮಾಡ್ಲಿಕ್ಕಿಲ್ಲ. ಯಾವ ದಿನ ಕೆರೆಯಲ್ಲಿ ಅರ್ಧ ತಾವರೆಗಳು ತುಂಬಿರ್ತದ ಅದರ ಮರುದಿನ ಬೆಳಿಗ್ಗೆ ಹೋಗಿ ನೋಡಿದ್ರೆ ಇಡೀ ಕೆರೆಯಲ್ಲಿ ತಾವರೆ ತುಂಬಿ ಆಗಿರ್ತದೆ. 2 ಪಟ್ಟು ಒಂದೇ ಸಲ ಆಗ್ತದಲ್ಲ, ಅದು ಕೊನೆಗೆ ನಮಗೆ ಗಮನ ಕೊಡುವುದು. ಕಳೆದ ಒಂದಷ್ಟು ಶತಮಾನಗಳಲ್ಲಿ ಕಾಣ್ಲಿಕ್ಕಾಗದ ಮಟ್ಟಕ್ಕೆ ಒಂದು ಅಷ್ಟರ ಮಟ್ಟಿಗೆ ರಾಮತ್ವ ನಮ್ಮ ದೇಶದಲ್ಲಿ ಆ ರಾಮನ ತನ ಬಂದಿದೆ. ನಮಗೆ ರಾಮ ಅನುಗ್ರಹ ಮಾಡಿದ್ದಾನೆ. ಇನ್ನು ಬಹಳ ಕಷ್ಟ ಇಲ್ಲ, ಇನ್ನು ಸುಲಭದಲ್ಲಿದೆ. ಇನ್ನು ಸ್ವಲ್ಪ ದಿನಗಳಲ್ಲಿ ನಮ್ಮ ಕಣ್ಣಲ್ಲೇ ನಾವು ಅಂತಹ ಸುದಿನಗಳನ್ನು ನೋಡುವ ಭಾಗ್ಯವನ್ನ ಪ್ರಭು ಶ್ರೀರಾಮಚಂದ್ರ ಅನುಗ್ರಹ ಮಾಡಬೇಕು.
ಅದಕ್ಕೋಸ್ಕರ ರಾಮನಿಗೆ ಒಂದು ಪಟ್ಟಾಭಿಷೇಕ ಮಾಡ್ತಾ ಇದ್ದೇವೆ. ನಮ್ಮ ಒಳಗಡೆ ಇದ್ದಂತಹ ಕಾಮಕ್ರೋಧಾದಿಗಳು ದೂರ ಆಗಲಿ. ಯಾರು ಲೇಚರು, ಕೆಟ್ಟವರು, ದುಷ್ಟರು ಇದ್ದಾರೆ, ಅವರ ಆ ದುಷ್ಟತನದ ಮೂಲೋತ್ಪಾಟನೆ ಆಗಬೇಕು. ಅವರಿಗೆ ತೊಂದರೆ ಆಗಬೇಕು ಅಂತ ಯಾವತ್ತೂ ಬಯಸಿದಂತಹ ಪರಂಪರೆ ಅಲ್ಲ ನಮ್ಮದು. ಯಾರೋ ಹಾಳಾಗಲಿ, ಯಾರೋ ಕೆಟ್ಟವರು ನಾಶ ಆಗಲಿ ಅಲ್ಲ ಅಲ್ಲ. ರಾಮ ಮಾಡಿದ್ದರೆ ನಮಗೆ ಮೇಲ್ನೋಟಕ್ಕೆ ನೋಡ್ಬೇಕಾದ್ರೆ ನಾವು ಒಂದು ಕಬಂಧ ದೊಡ್ಡ ಕೈಗಳು ತಲೆಯಿಂದ ಒಳಗಡೆ ಇದ್ದು ಇವರನ್ನೆಲ್ಲ ಹೋಗಿ ಇಟ್ಕೊಂಡ. ರಾಮ ಏನ್ ಮಾಡಿದ? ಕೈಯನ್ನೆಲ್ಲ ಕಡ್ದು ಹಾಕಿದ, ಆ ರಾಕ್ಷಸನ ಸಂಹಾರ ಮಾಡಿ ಕೆಟ್ಟವನ ರಾಮ ಕೊಂದು ಬಿಟ್ಟ. ಅಲ್ಲ, ಅವನ ದೇಹ ಹೋದಾಗ ಅಲ್ಲಿಂದ ಒಬ್ಬ ಬರ್ತಾನೆ ದೇವದೂತ. ರಾಮನ ಉದ್ದೇಶ ಇದ್ದದೇ ಈ ದೇಹ ಹೋಗ್ಬೇಕು, ಇವನದ್ದು ಈ ದುಷ್ಟತನ ಹೋಗ್ಬೇಕು ಅಂತ ಮಾತ್ರ ನಾವು ಮಾಡಿದ್ದು. ಅಷ್ಟು ರಾಮ ಮಾಡಿದ ಸಂಹಾರ ಅದಕ್ಕೋಸ್ಕರ. ಮನುಷ್ಯನನ್ನ ಯಾರನ್ನ ಕೊಲ್ಲಿಗೋಸ್ಕರ ಅಲ್ಲ, ಆತನ ಕೆಟ್ಟತನವನ್ನ ಕೊಲ್ಬೇಕು, ಆತ ಒಳ್ಳೆಯವನಾಗಬೇಕು. ಯಾರು ನಮ್ಮವರಲ್ಲ ಅಂತಲ್ಲ, ನಮ್ಮ ಇಡೀ ದೇಶದಲ್ಲಿ ರಾಮರಾಜ್ಯದಲ್ಲಿ ಯಾರೆಲ್ಲ ಈಗ ಇದ್ದಾರ ಅವರೆಲ್ಲ ನಮ್ಮವರನ್ನು ನಮ್ಮಲ್ಲೇ ಇರಬೇಕು. ಆದ್ರೆ ಅವರ ದುಷ್ಟತನ ದೂರ ಆಗಬೇಕು, ಅವರಲ್ಲಿ ಒಳ್ಳೆತನ ಬರಬೇಕು. ನಮ್ಮ ಒಳ್ಳೆತನವನ್ನ ಅವರು ಮೆಚ್ಚಬೇಕು, ಈ ಮಣ್ಣನ್ನು ಅವರು ಪ್ರೀತಿಸಬೇಕು. ಇಂತಹ ಉದ್ದೇಶದಿಂದ ಅಂತಹ ದುಷ್ಟತನ ದೂರ ಆಗಿ ನಮ್ಮ ಎಲ್ಲರಲ್ಲಿಯೂ ಕೂಡ ನಾವು ಸರಸ್ವತಿ ವಂದನೆ ಅಂತ ಮಾಡ್ತೇವೆ, ಎಲ್ಲ ವಿದ್ಯಾಭಾರತಿ ಶಾಲೆಗಳಲ್ಲಿ. ಅದರಲ್ಲಿ ಒಂದು ವಾಕ್ಯ ಬರ್ತದೆ, ಲವರುಷ ಧ್ರುವಪ್ರಹ್ಲಾದನೇನು ಮಾನವತಾಕ ತ್ರಾಸನೇನು. ನಿತ್ಯ ಮಕ್ಕಳು ಗೊತ್ತಿಲ್ಲದೆ ಮಾಡ್ತಾರೆ, ಆದರೆ ಗೊತ್ತಿಲ್ಲದೆ ಆ ಮಕ್ಕಳು ನಿತ್ಯ ಹೇಳಿದ್ರು ಕೂಡ ಅದರ ಅರ್ಥ ಇರುವಂಥದ್ದು ಲವ ಕುಶ ಪ್ರಹ್ಲಾದನಂತವರು ನಾವಾಗಬೇಕು. ಸೀತಾ ಮಾನವತಾ ಸೀತೆ ಹಾಗೆ ಈ ರೀತಿಯಾಗಿ ನಾವೆಲ್ಲ ಮನೆಯಲ್ಲಿ ಬೆಳಗುವ ಹಾಗಾಗಲಿ ಅಂತ ಉದ್ದೇಶ ಇಟ್ಕೊಂಡು ಏನ್ ಮಾಡ್ತೇವೋ ಅಂತಹ ಒಳ್ಳೆತನವನ್ನ ನಿತ್ಯ ಒಳ್ಳೆಯದನ್ನ ಯೋಚನೆ ಮಾಡ್ತಾ ಹೋದ್ರೆ ದೇವರು ನಮ್ಗೆ ಅನುಗ್ರಹ ಮಾಡ್ತಾನೆ. ಅಂತಹ ಸಫಲ ಏನು ನಮ್ಮ ಕನಸು ರಾಮರಾಜ್ಯ ಅಂತ ಇದೆ, ಅದು ಕನಸು ಸಾಕಾರ ಆಗಲಿಕ್ಕೆ ಬೇಕಾಗಿ ತ್ರೇತಾದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಹೇಗಾಗಿದ್ದ ಅದೇ ರೀತಿಯಲ್ಲಿ ರಾಮನದು ಪುನರ್ವಸು ನಕ್ಷತ್ರದಲ್ಲಿ ಆತ ಹುಟ್ಟಿದವು. ಇವತ್ತು ಆರ್ದ್ರ ನಕ್ಷತ್ರದ ದಿನ ರಾಮನಿಗೆ ಪರಮ ಮೈತ್ರ ಧಾರೆಗಳಿದೆ. ಅಂತಹ ಸುದಿನದಲ್ಲಿ ರಾಮನ ಪಟ್ಟಾಭಿಷೇಕವನ್ನ ರಾಮ ಕೊಟ್ಟ ರಾಮ ಪ್ರೇರಣೆಯಂತೆ ಮಾಡ್ತಾ ಇದ್ದೇವೆ. ನಮಗೆಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಆರಂಭದಲ್ಲಿ ಸಂಕಲ್ಪ ಮಾಡ್ತಾರೆ. ಆನಂತರ ಒಂದು ಗಣಪತಿ ಪೂಜೆಯಾಗಿ 9 ಕಲಶಗಳಲ್ಲಿ ಅಭಿಮಂತ್ರಣೆ ಮಾಡ್ತೇವೆ. ಕಲಶ ಪೂಜೆ ಆಗ್ತದೆ, ಪ್ರಧಾನ ಹೋಮ ವಿಷ್ಣು ಸೂತ್ರದಿಂದ ಅಭಿಮುಖದಲ್ಲಿ ಆಗ್ತದೆ. ಪ್ರಭು ಶ್ರೀರಾಮಚಂದ್ರ ದೇವರಿಗೆ ಪಟ್ಟದಲ್ಲಿ ಕೂತ್ಕೊಳಿಸಿದಲ್ಲಿ ರಾಮನಿಗೆ ಸುಪ್ರತಿಷ್ಠಿತ ಮಸ್ತು ಅಂತ ಪ್ರತಿಷ್ಠಿತ. ಯಾವತ್ತೂ ಈ ಮಣ್ಣಲ್ಲಿ ರಾಮತನದ ಪ್ರತಿಷ್ಠೆ ಶಾಶ್ವತವಾಗಿ ಆಗಲಿ ಅಂತ ನಾವೆಲ್ಲರೂ ಅಕ್ಷತೆ ಹಾಕಿ ಮಂಗಲಾಷ್ಟಕವನ್ನು ಹೇಳಿ ಹಾರೈಸಬೇಕು ರಾಮ ಪಟ್ಟಾಭಿಷೇಕಕ್ಕೆ. ಆ ನಂತರ ಆ 9 ಕಲಶಗಳನ್ನು ರಾಮನಿಗೆ ಅಭಿಷೇಕ ಮಾಡುವಂಥದ್ದು, ಅಗ್ನಿಮುಖದಲ್ಲಿ ಪ್ರಧಾನ ಹೋಮ, ಅದರ ಜೊತೆಯಲ್ಲಿ ಪುಷ್ಪಾಕ್ಷತೆಗಳಿಂದ ರಾಮಾರ್ಚನೆ. ಯಾರೆಲ್ಲ ಸೇವಾಕರ್ತಗಳು ನೀವು ಕನಕಾಭಿಷೇಕ ಮಾಡಿಸಿದ್ದೀರಾ, ನಿಮ್ಗೆ ಅವಕಾಶ ಇದೆ ರಾಮನಿಗೆ ಆ ಪುಷ್ಪಾಕ್ಷತೆ ಅರ್ಚನೆ ಮಾಡಲಿಕ್ಕೆ. ಆನಂತರ ಯಾರು ಹಿರಿಯರು ಬಂದಿರ್ತಾರೋ, ಶ್ರೀಗಳು ಬರ್ತಾರೆ ಅಂತಂದ್ರೆ ಅವರೆಲ್ಲ ಸೇರಿಕೊಂಡು ರಾಮನಿಗೆ ಕನಕಾಭಿಷೇಕ, ಚಿನ್ನದ ಅಭಿಷೇಕ ಮಾಡ್ತಾರೆ. ರಾಮನಿಗೆ ಉಪಯುಕ್ತ ಷೋಡಶೋಪಚಾರ ಪೂಜೆ, 14 ಪುರುಷ ಸೂಕ್ತದ ಮಂತ್ರಗಳಿಂದ 14 ರೀತಿಯ ಷೋಡಶೋಪಚಾರ ಪೂಜೆಯನ್ನು ಮಾಡಿ ನೈವೇದ್ಯ ಮಂಗಳಾರತಿ ಮಾಡುವಲ್ಲಿವರೆಗೆ ಮಧ್ಯಾಹ್ನ ಊಟದ ತನಕ ರಾಮನ ಪಟ್ಟಾಭಿಷೇಕದ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಅಂತಹ ಸತ್ಫಲವನ್ನು ರಾಮ ಪ್ರಾರ್ಥನೆ ನಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಲಿಕ್ಕಿದೆ. ಈಗ ಸಂಕಲ್ಪ ಮಾಡಿ ಆದ ನಂತರ ನಮ್ದು ಇಲ್ಲಿ ಉಳಿದ ಪೂಜೆ ಆಗ್ತಾ ಇರಬೇಕಾದ್ರೆ ನಮ್ಮ ಕರ್ತವ್ಯ ಏನು? ಮಂತ್ರ ಹೇಳಿ ಮಾಡುವಂಥದ್ದು ಭಟ್ರದ ಅಥವಾ ಈ ರೀತಿಯಾಗಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಪುಟ್ಟಣ್ಣನದ ಜವಾಬ್ದಾರಿ ಅಲ್ಲ. ಒಂದು ಗಿಡ ಒಳ್ಳೆದಾಗಬೇಕು ಅಂತಿದ್ರೆ ಆ ಗಿಡವನ್ನ ತೆಗೆದು ಅದರ ಬೇರನ್ನೆಲ್ಲ ತುಂಡು ಮಾಡಿ ಅದನ್ನು ಕೊಂಡು ಒಂದು ಕಡೆಯಲ್ಲಿ ನೆಟ್ಟು ಅದಕ್ಕೆ ಗೊಬ್ಬರವ ನೀರ ಏನೋ ಹಾಕಿ ಆ ಗಿಡ ಬದುಕುವುದಿಲ್ಲ. ಎಷ್ಟು ನಾನು ಗೊಬ್ಬರ ಹಾಕಿದ್ದೇನೆ, ನೀರು ಹಾಕಿದ್ದೇನೆ, ಗಿಡ ಒಳ್ಳೆದಾಗಲಿಲ್ಲ. ಕಾರಣ ಏನು ಗೊತ್ತಾ? ಅದರ ಬೇರು ದೂರ ತಿಂದಿದೆ. ಯಾವಾಗ ಅದು ಹಾಕಿದ ನೀರನ್ನು ಹೀರಿಕೊಳ್ತದೆ ಕೇಳಿದ್ರೆ, ಹಾಕಿದ ಗೊಬ್ಬರವನ್ನು ಯಾವಾಗ ಅದು ಸತ್ವವನ್ನು ಹೀರಿಕೊಳ್ತದೆ ಕೇಳಿದ್ರೆ, ಆ ಗಿಡದಲ್ಲಿ ಬಲಿಷ್ಠವಾದ ಬೇರುಗಳಿದ್ದಾಗ ಮಾತ್ರ ಆ ಮಾಡಿದ ಸತ್ಫಲ ಸಿಗಲಿಕ್ಕೆ ಸಾಧ್ಯ ಇದೆ. ನಾವಿಲ್ಲಿ ಕಾರ್ಯಕ್ರಮ ಮಾಡುವುದಾದ್ರೂ ಕೂಡ ಕಾರ್ಯಕ್ರಮದ ಫಲ ಪ್ರತಿಯೊಬ್ಬರಿಗೂ ಪ್ರಾಪ್ತಿಯಾಗಬೇಕು ಅಂತಾದ್ರೆ ನಮ್ಮೆಲ್ಲರ ಕರ್ತವ್ಯ ಇದೆ. ಹೇಗೂ ಈ ಕಾರ್ಯಕ್ರಮಕ್ಕೋಸ್ಕರ ಅಂತ ಬಂದಿದ್ದೇವಲ್ಲ, ಮಧ್ಯಾಹ್ನದ ಒಳಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ರಾಮನಾಮದ ಜಪ ಆಗಬೇಕು. ರಾಮನಾಮ ತಾರಕ ಮಂತ್ರ ಅಂತ ಹೇಳಿದ್ರೆ ಯಾವುದೇ ಸಮಸ್ಯೆಗಳು ಭವ ಬಂಧನ ಇರ್ಬೋದು, ಅದೆಲ್ಲದರಿಂದ ನಮ್ಮದು ತಾರಣೆ ಹಿಡಿದು ಮೇಲೆ ಇತ್ತು ಯಾವುದು ಕೇಳಿದ್ರೆ ರಾಮ ಶಬ್ದ. ಸಂಸ್ಕಾರಹೀನ, ಸಂಸ್ಕಾರಹೀನ ರಾಮ ಶಬ್ದ ನಾಲಿಗೆಯಲ್ಲಿ ಹೇಳಲಿಕ್ಕಾಗಲಿಲ್ಲ ಕವಿಗೆ.
ಅಂತಹ ವ್ಯಕ್ತಿ ನಾರದನಂತಹ ಋಷಿಗಳ ಅನುಗ್ರಹದಿಂದಾಗಿ ರಾಮಾಯಣ ಕಾವ್ಯ ಬರೆಯುವ ಹಾಗಾಯಿತು. ಯಾರನ್ನು ರತ್ನಾಕರ ರೂಕ್ಷ ಅಂತ ಕರೀತಿದ್ದೇವೆ, ಹೇಳಲಿಕ್ಕೆ ಪ್ರಚೇತಸ ಅಂತ ಒಬ್ಬನ ಮಗ ಅಂತ ಕರೀತೇವೆ, ಪ್ರಾಚೇತಸ ಅಂತ ಅವರನ್ನು ಹೇಳಿ. ಅಂತಹವ ಆ ಮಟ್ಟಿಗೆ ವಾಲ್ಮೀಕಿ ಆಗಬೇಕು ಅಂತಾದ್ರೆ, ವಾಲ್ಮೀಕಿ ಹೊಡೆದು ಹೊರಗೆ ಬಂದು ಆ ರಾಮನಾಮ ಆತನ ನಾಲಿಗೆಯಲ್ಲಿ ನಲಿಬೇಕು ಅಂತಾದ್ರೆ, ರಾಮಾಯಣದ ಕಥೆಯನ್ನ ಕೇಳಿದ್ರೆ ಇವತ್ತಿಗೂ ಕೂಡ ಇತಿಹಾಸದ ಪೈಕಿ ಪುರಾಣಗಳೆಲ್ಲ ಇತಿಹಾಸ ಅಲ್ಲ. ಪುರಾಣಗಳು ಧರ್ಮ ಏನು ಅಂತ, ವೇದ ಏನು ಹೇಳ್ತದೆ ಅಂತ ಪುರಾಣಗಳ ಮುಖಾಂತರವಾಗಿ ವೇದವ್ಯಾಸರ 18 ಪುರಾಣಗಳಲ್ಲಿ 18 ಉಪಪುರಾಣಗಳಲ್ಲಿ ಅನೇಕ ಗಣೇಶಾದಿ ಅನೇಕ ಉಪಪುರಾಣಗಳಲ್ಲಿವೆ, ಉಪೋಪುರಾಣಗಳು ಬಂದಿದೆ. ಅದೆಲ್ಲದರ ಮುಖಾಂತರವಾಗಿ ಧರ್ಮ ಏನು ಜೀವನ ಏನು ಅಂತ ನಮಗೆ ತಿಳಿಸಿಕೊಟ್ಟಿದ್ದಾರೆ. ದಶಾನಾಂ ಪೂರ್ವೇಶಾಂ ದಶಾನಾಂ ಪರೇಶಾಂ ಆತ್ಮನಶ್ಚ ಏಕವಿಂಶತಿ ಕುಲೋತ್ತಾರಣ ದ್ವಾರ ನಿತ್ಯ ನಿರತಿಶಯ ಆನಂದ ಶಾಶ್ವತ ಬ್ರಹ್ಮಲೋಕಾವಾಪ್ತ್ಯರ್ಥಂ ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥಂ ಇದಾನೀಂ ಅನಾದ್ಯ ವಿದ್ಯಾ ವಾಸನಯ ಸಂಸಾರ ಚಕ್ರೆ ಅಸ್ಮಿನ್ ಮಹತಿ ನಾನಾ ಯೋನಿಷು ಜನಿತ್ವಾ ಕೇನಾಪಿ ಭಾಗ್ಯ ವಿಶೇಷೇಣ ಇದಾನೀಂ ಮನುಷ್ಯ ಜನ್ಮ ವಿಶೇಷಂ ಪ್ರಾಪ್ತವತಃ ಮಮ ಜನ್ಮ ಪ್ರಭೃತಿ ಏತತ್ ಕ್ಷಣ ಪರ್ಯಂತಂ ಮನೋವಾಕ್ ಕಾಯ ಕರ್ಮಭಿಃ ಜ್ಞಾನತಃ ಅಜ್ಞಾನತಶ್ಚ ಕೃತಾನಾಂ ಮಹಾಪಾತಕ ಉಪಪಾತಕಾದೀನಾಂ ನವಾನಾಂ ಅಪನೋದನ ದ್ವಾರ ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥಂ ಧನ ಕನಕ ವಸ್ತುವಾಹನ ಭೂಷಣಾದಿ ಅಭೀಷ್ಟ ಸಿದ್ಧಯೇ ಮಹರ್ದಶಾಯಾಂ ಅಂತರ್ದಶಾಯಾಂ ಪ್ರತ್ಯಂತರದಶಾಯಾಂ ಅಂತರ್ಭುಕ್ತೌ ಪ್ರತ್ಯಂತರಭುಕ್ತೌ ಚ ಸೂಚಿತ ಸಮಸ್ತ ಗ್ರಹಚಾರ ಪೀಡಾ ಪರಿಹಾರ ದ್ವಾರ ಆರೋಗ್ಯಸ್ಯ ಅಭಿವೃದ್ಧಯೇ ಹನುಮಾನಿವ ವಜ್ರವತ್ ದೃಢ ಕಾಯಕ ಸಿದ್ಧ್ಯರ್ಥಂ ಧನ ಕನಕ ವಸ್ತುವಾಹನ ಭೂಷಣಾದಿ ಅಭೀಷ್ಟ ಸಿದ್ಧಯೇ ವಿದ್ಯಾ ಬುದ್ಧಿ ವಿನಯ ಸಾತ್ಪುಣ್ಯತಾ ಸಿದ್ಧ್ಯರ್ಥಂ ಸರ್ವಾರಿಷ್ಟ ಪರಿಹಾರ ದ್ವಾರ ಸರ್ವಾಭೀಷ್ಟ ಸಿದ್ಧ್ಯರ್ಥಂ ಸಮಸ್ತ ಶ್ರುತಿ ಸ್ಮೃತಿ ಪುರಾಣೋಕ್ತ ಸತ್ಫಲ ಪ್ರಾಪ್ತ್ಯರ್ಥಂ ಯಥಾ ಆಸೀತ್ ತ್ರೇತಾಯಾಂ ಸಹಸ್ರಮಾನ ಸಂವತ್ಸರ ಪರ್ಯಂತಂ ರಾಮರಾಜ್ಯಂ ತದ್ ರಾಮರಾಜ್ಯಸ್ಯ ಪುನರಾವರ್ತನಂ ಕಾಮಯಮಾನಾಃ ವಯಂ ಅಸ್ಮಾಕಂ ಭಾರತೆ ಸುಖ ಶಾಂತಿ ಸಮೃದ್ಧ ಜೀವಿತಂ ಪಶ್ಯಮಾನ ಆಕಾಂಕ್ಷಯ ಮ್ಲೇಚ್ಛಾನಾಂ ದೇಶದ್ರೋಹೀನಾಂ ಭಯೋತ್ಪಾದಕಾನಾಂ ಹಿತಶತ್ರುಣಾಂ ದೇಶವಿರೋಧೀನಾಂ ಸನಾತನ ಧರ್ಮ ವಿದ್ವೇಷಕಾಣಾಂ ಸರ್ವೇಷಾಂ ಮೂಲೋತ್ಪಾಟನ ದ್ವಾರ ಸಪರಿವಾರ ಶ್ರೀರಾಮಚಂದ್ರ ಭಗವತಃ ಸುಖ ಸಂಸಾರ ತುಲ್ಯ ಸಾಂಸಾರಿಕೀ ಸುಖಾವಾಪ್ತಯೇ ರಾಷ್ಟ್ರಕಾರ್ಯೇಷು ಯಥಾ ರಾಮಸೇವಾಗ್ರಗಣ್ಯಸ್ಯ ಅಂಜನಾಸುತ ಹನುಮಾನಿವ ಸಂಸ್ಕಾರ ಪೂರಿತ
ಪೂರಿತ ಸಂಸ್ಕೃತಿ ರಕ್ಷಣಾ ಕಾರ್ಯೇ ಸ್ವಾತ್ಮ ವ್ಯಕ್ತಿತ್ವ ವಿವರ್ಧನಾತ್ ರಾಷ್ಟ್ರ ರಕ್ಷಣಾ ರಾಷ್ಟ್ರಾಭಿವೃದ್ಧಿ ಕಾರ್ಯೇ ಮನೋವಾಕ್ಕಾಯ ಕರ್ಮಭಿಃ ದೇಶ ಸೇವಾಂ ಕರ್ತುಂ ನಿತ್ಯ ನಿರಂತರ ಅನ್ನದಾನ ವಿದ್ಯಾದಾನ ದೀನಾಂಧಕ ದರಿದ್ರೇಭ್ಯಃ ಭೂರಿದಾನಂ ಕರ್ತುಂ ಜ್ಞಾನ ಇಚ್ಛಾ ಕ್ರಿಯಾಶಕ್ತೀನಾಂ ಸಂಪಾದನೇಚ್ಛಯ ಗೋಸೇವಾ ಭೂಸೇವಾ ದೀನಸೇವಾದೀನಾಂ ನಿರಂತರ ಪ್ರಚಲನಾರ್ಥಂ ಯಜುರ್ವೇದ ಶಾಖಾ ಅಧ್ಯಾಯಿನಃ ವಸಿಷ್ಠ ಮೈತ್ರಾವರುಣ ಕೌಂಡಿನ್ಯ ಇತಿ ತ್ರ್ಯಾರ್ಷೇಯ ಪ್ರವನಾನ್ವಿತ ವಸಿಷ್ಠ ಗೋತ್ರೋದ್ಭವಸ್ಯ ನಾಭಾಗ ಮಹಾರಾಜವರ್ಮಣಃ ನಾಭಾಗ ರಾಜನ ಹೆಸರು ರಾಮನ ಅಜ್ಜನಪ್ಪ ಪಿಜ್ಜ ನಾಭಾಗ ಮಹಾರಾಜವರ್ಮಣಃ ಪೌತ್ರಸ್ಯ ಅಜ ಮಹಾರಾಜವರ್ಮಣಃ ಪೌತ್ರಸ್ಯ ದಶರಥ ಮಹಾರಾಜವರ್ಮಣಃ ಪುತ್ರಸ್ಯ ಸಾಕ್ಷಾತ್ ನಾರಾಯಣ ಸ್ವರೂಪಸ್ಯ ಶ್ರೀರಾಮಚಂದ್ರ ಮಹಾರಾಜ ವರ್ಮಣಃ ಅಖಂಡ ಭಾರತ ಕೇಂದ್ರ ಕೋಸಲ ರಾಜ್ಯೋತ್ತುಂಗ ಅಯೋಧ್ಯ ಭದ್ರ ಸಿಂಹಾಸನೆ ಪಟ್ಟಾಭಿಷೇಕ ವೈಭವ ಕರ್ಮ ಕರಿಷ್ಯೆ ಓಂ ಸುಮುಖಾಯ ನಮಃ ಓಂ ಏಕದಂತಾಯ ನಮಃ ಓಂ ಕಪಿಲಾಯ ನಮಃ ಓಂ ಗಜಕರ್ಣಕಾಯ ನಮಃ ಓಂ ಲಂಬೋದರಾಯ ನಮಃ ಓಂ ವಿಕಟಾಯ ನಮಃ ಓಂ ವಿಘ್ನರಾಜಾಯ ನಮಃ ಓಂ ಧೂಮ್ರಕೇತವೇ ನಮಃ ಓಂ ಗಣಾಧ್ಯಕ್ಷಾಯ ನಮಃ ಓಂ ಬಾಲಚಂದ್ರಾಯ ನಮಃ ಓಂ ಗಜಾನನಾಯ ನಮಃ ಓಂ ಕುಮಾರಗುರವೇ ನಮಃ ಓಂ ಸ್ಕಂದಪೌರಜಾಯ ನಮಃ ಓಂ ಹೇರಂಬಾಯ ನಮಃ ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ ಸದಾಯಕಾಕೃತ ಪೂಜನೀಯ ಸಕಲ ವಿಘ್ನಕರ್ತ ವಿಘ್ನಹರ್ತ ಮಹಾಗಣಪತಿ ಪ್ರಿಯತಾಂ. ಒಂದು ದೇವರ ಪ್ರತೀಕ, ಯಾವುದೋ ಒಂದು ರೂಪದ ಎದುರು ಆರಾಧನೆ ಮಾಡ್ತಾ ಇರುವಂತಹ ಸಾನ್ನಿಧ್ಯದ ಎದುರಿಂದ ಹೋಗ್ತೇವೆ. ಶಿವದೇವರು ಅಂತ ಇಟ್ಟುಕೊಳ್ಳಿ, ಅಲ್ಲಿ ಶಿವ ದೇವಸ್ಥಾನ ಉಂಟು, ನಾವು ಅದು ಎದುರಿಂದ ಹೋಗ್ತೇವೆ ಅಂತ ಇಟ್ಟುಕೊಳ್ಳು. ಏನು ಮಾಡಬೇಕು? ಅಲ್ಲಿ ಶಿವನನ್ನ ಸ್ಮರಣೆ ಮಾಡಬೇಕು ಅಂತ ಅರ್ಥ. ಶಿವನನ್ನ ಸ್ಮರಣೆ ಮಾಡಬೇಕಾದ್ರೆ ಅವನೊಂದು ದೊಡ್ಡ ಶ್ಲೋಕವ ರುದ್ರವ ಎಲ್ಲ ಹೇಳಿಕೊಂಡಾಗ್ತದೆ, ಗಂಟೆ ಬೇಕು ಹೇಳಲಿಕ್ಕೆ. ಕನಿಷ್ಠ ಅವನಿಗೆ ಒಂದು ಮೂಲ ಮಂತ್ರ ಇದೆ. ರಾಮನಿಗೆ ಒಂದು ಪಂಚಾಕ್ಷರಿ ಅಂತ, ಶಿವನಿಗೆ ಪಂಚಾಕ್ಷರಿ ಅಂತ ಇದೆ. ನಮಃ ಶಿವಾಯ 5 ಅಕ್ಷರಗಳಿರುವುದು ಅದರಲ್ಲಿ. ಆ ನಮಃ ಶಿವಾಯವನ್ನು ಹೇಳಲಿಕ್ಕೆ ಅಷ್ಟೇ. ನಮಃ ಶಿವಾಯ ಹೇಳಬೇಕಾದ್ರೆ ಸೀದೆ ಹೇಳುದ ಓಂ ನಮಃ ಶಿವಾಯ, ಅಲ್ಲಿ ಓಂಕಾರ ಸೇರಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಲ್ಲ. ನಿಜವಾಗಿ ಆ ನಮಃ ಶಿವಾಯ ಅನ್ನುವಂತಹ ಮಂತ್ರ ನಮಗೆ ಹೇಗೆ ಬಂತು ಅಂತ ಅದನ್ನು ಯಾರೋ ಒಬ್ಬ ಋಷಿ ಕಂಡುಹುಡುಕಿದ್ದಾನೆ. ಆ ನಮಃ ಶಿವಾಯವನ್ನು ಕಂಡುಹುಡುಕಿದ ಋಷಿಯ ಹೆಸರು ವಾಮದೇವ ಋಷಿ ಅಂತ. ಆ ಋಷಿಯನ್ನ ನಾವು ಸ್ಮರಣೆ ಮಾಡಿಕೊಳ್ಬೇಕು ಆ ಮಂತ್ರ ಹೇಳಲಿಕ್ಕೆ ಮೊದಲು. ಅಂತಹ ಅಪರೋಕ್ಷ ಜ್ಞಾನ. ಋಷಿಯನ್ನ ಸ್ಮರಣೆ ಮಾಡಬೇಕಾದ್ರೆ ತಲೆಯನ್ನು ಮುಟ್ಟಿಕೊಳ್ಬೇಕು ಅಂದ್ರೆ ಆತನಿಗೆ ತಲೆ ಬಗ್ಗಿಸಿ ಪ್ರಣಾಮಗಳನ್ನು ಅರ್ಪಿಸ್ತೇನೆ ಅಂತ ಅರ್ಥ, ನಮಸ್ಕಾರ ಮಾಡ್ತೇನೆ ಅಂತ ಅರ್ಥ. ವಾಮದೇವ ಋಷಿ ತಲೆ ಮುಟ್ಟಿಕೊಂಡ್ರೆ ಬಾಯಿಯನ್ನು ಮುಟ್ತೇವೆ. ಬಾಯಿಯನ್ನು ಮುಟ್ಟಿದ್ರೆ ಪಂಕ್ತಿ ಛಂದ, ಅದಕ್ಕೊಂದು ಛಂದಸ್ಸು ಇದೆ. ಆ ಛಂದಸ್ಸಿನ ಹೆಸರು ಪಂಕ್ತಿ ಅಂತ. ನಮಃಶಿವಾಯದ ಛಂದಸ್ಸಿನ ಹೆಸರು ಪಂಕ್ತಿ ಛಂದಸ್ಸು. ಆ ಪಂಕ್ತಿ ಛಂದಸ್ಸು ಅಕ್ಷರ ತಪ್ಪಿಲ್ಲದೆ ನನ್ನ ಬಾಯಿಂದ ಸರಿಯಾಗಿ ಓಂ ನಮಃ ಶಿವಾಯ ಬರುವ ಹಾಗಾಗ್ಲಿ, ಆ ಛಂದಸ್ಸು ನನ್ನ ಸರಸ್ವತಿ ನನ್ನ ನಾಲಿಗೆಯಲ್ಲಿ ನೆಲೆನಿಲ್ಲಿ, ಅದಕ್ಕೋಸ್ಕರ ಬಾಯಿಯನ್ನು ಮುಟ್ಟಿಕೊಳ್ಳುದು. ಎದೆಯನ್ನು ಮುಟ್ತೇವೆ. ಎದೆಯನ್ನು ಮುಟ್ಟಿದ್ರೆ ವಾಮದೇವ ಋಷಿ ಪಂಕ್ತಿ ಚಂದನ. ಸದಾಶಿವರುದ್ರೋ ದೇವತ, ಆ ಮಂತ್ರಕ್ಕೆ ಅಭಿಮಾನಿ ದೇವರು, ಆತನ ಹೆಸರು ಸದಾಶಿವರುದ್ರ ಅಂತ. ಆ ಸದಾಶಿವ ರುದ್ರ ದೇವರು ನನ್ನ ಹೃನ್ಮಧ್ಯದಲ್ಲಿ ಸ್ಥಾಯಿಯಾಗಿ ನಿಲ್ಲುವ ಹಾಗಾಗಿ, ನನಗೆ ಅದರಿಂದಾಗಿ ಆ ಮಂತ್ರ ಹೇಳಿದ್ರಿಂದಾಗಿ ಅನುಗ್ರಹ ಮಾಡುವಾಗಲಿ ಅಂತ ದೇವರನ್ನು ಸ್ಮರಣೆ ಮಾಡುವುದು. ವಿಷ್ಣುವಿನ ದೇವಸ್ಥಾನ ಅಂತಾದ್ರೆ ಸಾಧ್ಯ ನಾರಾಯಣ ಋಷಿ, ದೈವಿ ಗಾಯತ್ರಿ ಚಂದ, ಪರಮಾತ್ಮ ದೇವತಾ, ಇದನ್ನ ಹೇಳಿ ಆ ನಂತರ ಅಷ್ಟಾಕ್ಷರಿ ಹೇಳಬೇಕು. ಅಷ್ಟಾಕ್ಷರಿ ಅಂದ್ರೆ ಓಂ ನಮೋ ನಾರಾಯಣ. ವಿಷ್ಣುವಿನ ಎದುರು ಹೋದ್ರೆ ಓಂ ನಮೋ ನಾರಾಯಣ ಹೇಳಿದ್ರೆ, ಶಿವನ ಎದುರು ಹೋಗ್ಬೇಕಾದ್ರೆ ಓಂ ನಮೋ ಶಿವ ಹೇಳಿದ್ರೆ,
ರಾಮನ ಎದುರು ಹೋಗ್ಬೇಕಾದ್ರೆ ರಾಮಾಯ ನಮಃ ಇಟ್ಟಿದೆ ಅಷ್ಟೇ. ಆ ರಾಮಾಯ ನಮಃದ ಜೊತೆಗೆ ಒಂದು ರಾಮ್ ಅಂತ ಬೀಜಾಕ್ಷರ ಉಂಟು. ರಾಮಾಯ ನಮಃ ಇಷ್ಟೇ ಇರುತ್ತೆ. ಆದರೆ ಎಲ್ಲ ದೇವರದ್ದು ನಮಗೆ ಋಷಿ ಒಂದು ಕಲ್ಲು ರುಚಿಯ ಯಾವುದೊಂದು ದೈವದ ಸ್ಥಾನದ ಎದುರಿಂದ ಹೋಗ್ತೇವೆ, ನಮಗದು ಗೊತ್ತಾಗ್ತದೆ. ಅದಕ್ಕೆ ಋಷಿ ಎಂಥದ್ದು, ಛಂದಸ್ಸು ಎಂಥದ್ದು, ನಮಗದು ಗೊತ್ತಿಲ್ಲದಿದ್ರೂ ಕೂಡ ಯಾರೋ ಬೈತಾನಲ್ಲ ಕಂಡು ಹುಡುಕಿದವ, ಆತನನ್ನ ಸ್ಮರಣೆ ಮಾಡಬೇಕು, ಆ ಛಂದಸ್ಸನ್ನ ಸ್ಮರಣೆ ಮಾಡಬೇಕು, ಆ ದೇವರನ್ನ ಸ್ಮರಣೆ ಮಾಡಬೇಕು. ಅದಕ್ಕೋಸ್ಕರ ನೀವು ಅದನ್ನ ಬಾಯಲ್ಲಿ ಹೇಳದಿದ್ರೂ ಕೂಡ ತಲೆಯನ್ನ, ಬಾಯಿಯನ್ನ ಮತ್ತು ಹೃದಯವನ್ನ ಮುಟ್ಟಿಕೊಳ್ಬೇಕು ಅಂತ ಇರೋದು. ಮತ್ತೆ ಗೊತ್ತಿಲ್ಲ ಹೀಗೆಲ್ಲ ಮಾಡ್ಲಿಕ್ಕಿಲ್ಲ, ಆಚೆ ಈಚೆ ಭುಜ ಎಲ್ಲ ಮತ್ತು ತಪ್ಪಾಗ್ತದೆ, ಅದು ಅಸಂಬದ್ಧ ಆಗ್ತದೆ. ಕನಿಷ್ಠ ಇಷ್ಟು ಮಾಡಿದ್ರೆ ಸಾಕು, ತಲೆ, ಬಾಯಿ ಮತ್ತು ಎದೆ, ಇದನ್ನು ಮೂರನ್ನು ಮುಟ್ಟಿಕೊಂಡ್ರೆ ಸಾಕು. ಮುಟ್ಟಿ ಆ ದೇವರನ್ನು ಸ್ಮರಣೆ ಮಾಡಿದರೆ ಸಾಕು. ಆ ಮಂತ್ರ ದ್ರಷ್ಟಾರನನ್ನು, ಛಂದಸ್ಸನ್ನ, ದೇವರನ್ನ ಸ್ಮರಣೆ ಮಾಡಿದಾಗ ಆಯಿತು. ಅದನ್ನ ಹೇಳಿದ ನಂತರ ದೇವರನ್ನ ಸ್ಮರಣೆ ಮಾಡಬೇಕು. ಇದು ಮಾಡುವಂತ ಪದ್ಧತಿ. ಆದ ಕಾರಣ ಈಗ ನಿಮ್ಮ ಹತ್ರ ರಾಮನಾಮ ಜಪ ಮಾಡಿ ಹೇಳಿದ್ರೆ, ನಾನು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹೇಳಿ ಅಂತ ಹೇಳುವುದಕ್ಕಿಂತ ಮೊದಲು ಒಂದು ಸಲ ಅದನ್ನು ಮುಟ್ಟಿಕೊಂಡು ಹೇಳುವುದು ಒಳ್ಳೆಯದು. ಪ್ರತಿಯೊಂದು ದೇವರನ್ನು ಹೇಳಲಿಕ್ಕೆ ಆಗ್ತಂತಿಲ್ಲ. ಈಗ ಅವಕಾಶ ಉಂಟಲ್ಲ, ಈಗ ಅವರ ಹೆಸರನ್ನ ಹೇಳಿ ಮತ್ತೆ ರಾಮನಾಮ ಹೇಳೋದು. ಮತ್ತೊಂದು ಧ್ಯಾನ ಅಂತ ಇರ್ತದೆ. ಧ್ಯಾನ ಅಂದ್ರೆ ಋಷಿ ಛಂದೋ ದೇವತೆ ಇದು. ಆನಂತರ ಧ್ಯಾನ ಅಂದ್ರೆ ಆ ರಾಮನ ರೂಪ ಏನು ಅಂತ. ಶ್ರೀರಾಮ ಜಯ ರಾಮ ಮಂತ್ರ ಹೇಳ್ತೇವಲ್ಲ, ರೂಪ ಏನು. ಪ್ರತಿಯೊಂದು ಧ್ಯಾನದಲ್ಲಿಯೂ ಕೂಡ ಆ ದೇವರ ರೂಪ ಇರ್ತದೆ. ಈಗ ವಿಷ್ಣುವಿಗೆ ಶಾಂತಾಕಾರ, ಅನೇಕ ಭಾಸೋತ್ ಅಂತೆಲ್ಲ ಸುಮಾರು ಧ್ಯಾನಗಳಿವೆ ವಿಷ್ಣುವಿಗೆ ಸಂಬಂಧಪಟ್ಟು. ಬೇಡ, ನಮಗೆ ಗೊತ್ತಿದ್ದದ್ದು ಶಾಂತಾಕಾರ ಪೂಜೆ ವಿಷಯ ನಮ್ಮ ಹೇಳ್ತೇವೆ ಅಂತ ಇಟ್ಟುಕೊಳ್ಳಿ. ಎಲ್ಲಿಗೆ ಭಜನೆ ಹೇಳುವವರಿಗೆ ಕೂಡ ಬರ್ತದೆ. ಏನಾದ್ರ ಅರ್ಥ, ಹೇಗೆ ಅವ ಇದ್ದಾನೆ ಅಂತ ಅವನ ರೂಪ ನಮಗೆ ಗೊತ್ತಾಗಲಿಕ್ಕೆ. ಶಾಂತಾಕಾರ, ಶಾಂತವಾದಂಥ ಆಕಾರ ಶರೀರ. ಭುಜಗ ಶಯನಂ, ಹಾವಿನ ಮೇಲೆ ಹೀಗೆ ಮಲಗಿದ್ದಾನೆ, ಕೂತ್ಕೊಂಡಲ್ಲ ಮಲಗಿದ್ದಾನೆ. ಆ ಥರ ಪಕ್ಕದಲ್ಲಿ ಲಕ್ಷ್ಮಿ ಕೂತ್ಕೊಂಡಿದ್ದಾಳೆ. ನಮ್ಗೆ ಆ ರೂಪ ಕಣ್ಣೆದ್ದು ಬರ್ತದೆ ಅದು ಹೇಳಬೇಕಾದ್ರೆ. ಪದ್ಮನಾಭಂ, ಮಲಗಿದಲ್ಲಿ ನಾಭಿಯಿಂದ ಒಂದು ತಾವರೆ ಹೊರಗಡೆ ಬಂದಿದೆ, ಒಂದು ತಾವರೆಯಿಂದ ನಿಂತಿದೆ ಹೀಗೆ. ಅದರ ಮೇಲೆ ಒಬ್ಬ 4 ತಲೆಯ ಬ್ರಹ್ಮ ಕೂತಿದ್ದಾನೆ. ಇದೆಲ್ಲ ರೂಪ. ಶಂಖಂ ಚಕ್ರಂ, ಆತ ಕೈಲಿ ಹಿಡ್ಕೊಂಡಿದ್ದಾನೆ, ಶಂಖ ಚಕ್ರ ಗದಾ ಪದ್ಮ. ಇದೆಲ್ಲ ಆ ನಮಗೆ ಶ್ಲೋಕ ಹೇಳಿದಾಗ, ಧ್ಯಾನ ಹೇಳಿದಾಗ ಆ ರೂಪದ ಅನುಸಂಧಾನ ಆಗ್ತದೆ, ನಮಗೆ ಕಲ್ಪನೆ ಬರ್ತದೆ. ಅದಕ್ಕೋಸ್ಕರ ಧ್ಯಾನ ಅಂತ ಇರುತ್ತೆ. ಇವತ್ತೀಗ ಅವಕಾಶ ಇದ್ದ ಕಾರಣ ರಾಮನಾಮ ಮಂತ್ರದ ಋಷಿ, ಛಂದಸ್ಸು, ದೇವತೆ ಮತ್ತು ಧ್ಯಾನ ಇದನ್ನು 4 ಹೇಳಿಕೊಡ್ತೇನೆ, ಹೇಳಬೇಕು. ಮತ್ತೆ ಶ್ರೀರಾಮ ಜಯ ರಾಮ ಜಪ ಮಾಡಬೇಕು. ಅಸ್ಯ ಶ್ರೀ ರಾಮರಕ್ಷಾ ಮಹಾಮಂತ್ರಸ್ಯ, ತಲೆ ಮುಟ್ಟಿಕೊಳ್ಳಿ, ಬುಧ ಕೌಶಿಕ ಋಷಿ ಗಾಯತ್ರಿ ಛಂದಃ ಶ್ರೀ ರಾಮಚಂದ್ರೋ ದೇವತಾ ಶ್ರೀರಾಮೇತಿ ಬೀಜಂ ಜಯ ರಾಮೇತಿ ಶಕ್ತಿ ಜಯ ಜಯ ರಾಮೇತಿ ಕೀಲಕಂ ಸಪರಿವಾರ ಶ್ರೀರಾಮಚಂದ್ರ ಸ್ವಾಮಿನಃ ಪೂರ್ಣಾನುಗ್ರಹ ಸಿದ್ಧ್ಯರ್ಥೆ. ಇನ್ನೆರಡು ಬೆರಳುಗಳು ಆತ್ಮ ಮತ್ತು ಪರಮಾತ್ಮನ ಸಂಯೋಗ. ಅದನ್ನು ಮಂಡಿ ಮೇಲೆ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ. ಬೆನ್ನೆಲುಬನ್ನು ಆದಷ್ಟು ನೇರ ಮಾಡಿಕೊಳ್ಳೋಣ. ದೀರ್ಘ 3 ಸಲ ಓಂಕಾರ ಹೇಳಿಕೊಂಡು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಮಂತ್ರವನ್ನು ತುಂಬ ಗಟ್ಟಿಯಾಗಿ ಬೇಡ,
Ram
विष्णो कर्माणि पश्यार्यत्पारमं वदम् अग्निं प्रज्वलितं वन्दे जातवेदं फलाचनं सुवर्णवर्णमलं विश्वतोमुखं शानां परेषाम् आत्मनश्च एकविंशतिपुरोक्तारणद्वारा नित्यनिरतिशय आनन्द शाश्वत ब्रह्मलोकावाप्त्यर्थं श्रीमहाविष्णुप्रीत्यर्थं समस्त श्रुति स्मृति पुराणोक्त सत्फलावाप्त्यर्थं यथा आसीत् त्रेतायां सहस्रमान संवत्सर पर्यन्तं रामराज्यं तद् रामराज्यस्य पुनरावर्तनं कामयमानाः वयम् अस्माकं भारते शान्ति सुख समृद्ध जीवितं पश्यमाना कामुक्षया म्लेच्छानां देशद्रोहीणां भयोत्पादकानां हितशत्रूणां देशविरोधीनां सनातन धर्म विद्वेषकाणां सर्वेषां मूलोत्पाटनद्वारा सपरिवार श्रीरामचन्द्र भगवतः सुख संसार तुल्य सांसारिकी सुखावाप्तये राष्ट्रकार्येषु यथा रामसेवा अग्रगण्यस्य अंजनासुत हनुमानिव संस्कारपूरित संस्कृति रक्षणा कार्ये स्वात्म व्यक्तित्व विवर्धनात् राष्ट्ररक्षण राष्ट्राभिवृद्धि कार्ये मनोवाक्काय कर्मभिः देशसेवां कर्तुं नित्य निरन्तर अन्नदान विद्यादान दीनान्धक दरिद्रेभ्यः भूरिदानं कर्तुं ज्ञान इच्छा क्रियाशक्तीनां सम्पादनेच्छया गोसेवा भूसेवा दीनसेवादीनां निरन्तर प्रचलनार्थं यजुर्वेद शाखा अध्यायिनः वसिष्ठमैत्रावरुण कौण्डिन्येतीत्यार्षेय प्रवरान्वित वसिष्ठ गोत्रोद्भवस्य नाभाग महाराजवर्मणः प्रपौत्रस्य अज महाराजवर्मणः पौत्रस्य दशरथ महाराजवर्मणः पुत्रस्य साक्षान्नारायण स्वरूपस्य श्रीरामचन्द्र महाराजवर्मणः अखण्ड भारत केंद्र कोसल राज्योत्तुंग अयोध्या भद्र सिंहासने पट्टाभिषेक वैभव कर्म करिष्ये मनस्सಲ್ಲಿ ಸಪರಿವಾರವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ದೇವರ ओम अस्य श्रीराम रक्षा महामंत्रस्य बुधकौशलऋषि गायत्री छन्दः श्रीरामचन्द्रो देवता ओम श्रीरामेति बीजं जय रामेति शक्तिः जय जय रामेति कीलकं श्री सपरिवार श्रीरामचन्द्र प्रीत्यर्थे जपे विनियोगः ओम श्रीराम जय राम शान्तं शाश्वतमप्रमेयमनघं निर्वाण शान्तिप्रदं ब्रह्मा शंभु फणीन्द्र सेव्यमनिशं वेदांत वेद्यं प्रभुं रामाख्यं जगदीश्वरं सुरगुरुं माया मनुष्यं हरिं वन्देऽहं करुणाकरं रघुवरं भूपालचूडामणिं ओम राम रामाय नमः ओम लक्ष्मीर्यस्य परिग्रहः कमलभो सोनुर्गरुत्मान्द्रधः पौत्रश्चन्द्र विभूषण सुरगुरुशेषश्चय्या पुनः ब्रह्माण्डं वरमन्दिरं सुरगणा यस्य प्रभो सेवकाः सत्रैलोक्य कुटुम्बपालनपरः कुर्यात् हरिर्मङ्गलम् ब्रह्मा वायुगिरीश शेष गरुडा देवेन्द्र कामो गुरुः चन्द्रार्कौ वरुणानलौ मनुयमौ विद्येश विघ्नेश्वरौ नासत्यो निरतिर्मरुद्गणयुताः पर्जन्यमित्रादयः स्वस्त्रीकाः सुरपुङ्गवाः कुर्वन्तु नो मङ्गलम् विश्वामित्रपराशरौ भगवो गस्त्यः पुलस्त्यः क्रतुः श्रीमान् अत्रिमरीचिकोत्सपुलः शक्तिर्वसिष्ठो विद्याबलं दैवबलं तदेवाङ्ग्रीतं वदामि लाभस्तेषां जयस्तेषां कुलस्तेषां पराजयः येषामिन्दीवरश्यामो हृदयस्थो जनम्यादो सर्वकार्यार्थसिद्धये ॐ ग्रहावै प्रतिष्ठा सूक्तं तत्प्रतिष्ठया वाचा संस्तव्यं तस्मात् यद्यविदूरयो वशो न लभते ग्रहादिवै नानानि प्रतिग्रहादिपशूनां प्रतिष्ठा सुप्रतिष्ठितमस्तु सपरिवार श्रीरामचन्द्र देवर भादारण्य के गोविंद
यावत् पूजां करिष्यामि तावत् त्वं सन्निधो भव। सपरिवार श्रीरामचन्द्र स्वामिने नमः। ध्यायामि ध्यानं चिन्तयामि आवाहयामि पुष्पाञ्जलिं समर्पयामि। ॐ पुरोषये वेदं सर्वं यद्भूतं यच्च भव्यम् उदाम्रतस्तेषानो यदन्नेनाभिरोहाति नानारत्नसमायुक्तवरानस्य महिमा अतोऽध्यायानस्य पूर्वशः पादोऽस्य विश्वा भूतानि त्रिपादस्यामृतं दिवे नारायण नमस्तेस्तु नरकार्णवतारक पाद्यं गृहाण देवेश मम सौख्यं विवर्धय। सपरिवार श्रीरामचन्द्र स्वामिने नमः। पादारविन्दयोः पाद्यं समर्पयामि। त्रिपादोर्ध्वमुदैति परोषपादो स्नेहाभावत्पुराः ततो विषम्यक्रामत्साशनाशने अभि व्यक्ताव्यक्तस्वरूपाय हृदीयपतये नमः। मया निवेदितो भक्त्याभ्योऽयं प्रतिरक्ष्यताम्। सपरिवार श्रीरामचन्द्र स्वामिने नमः। हस्तयोः अर्घ्यमर्घ्यं समर्पयामि। ॐ एतावानस्य महिमातो जयास्य पुरुषः पादोऽस्य विश्वा भूतानि त्रिपादस्यामृतं दिवे त्रिपादोर्ध्वमुदैति परोषः पादो स्नेहाभावत्पुराः ततो विषम्यक्रामत्साशनाशने अभि तस्मात् विराडायानिराजो अधिपुरुषः स जातोऽत्यादित्यपश्चात् भूमिगतोरः मन्दाकिन्यास्य द्वारे सर्वपापहरं शुभं तदिदं कल्पितं देवा सम्यगाचम्यतां त्वया। सपरिवार श्रीरामचन्द्र स्वामिने नमः। मुखे आचमनीयं समर्पयामि। तस्मात् विराजो अधिपुरुषात् जातोऽत्यादित्यपश्चात् भूमिगतोरः यत्पुरुषेण हविषा देवा यज्ञमतन्वता वसन्तो अस्यासीराज्यं ग्रीष्मयज्ञशरद्गमिः गङ्गायमुना चैव गोदावरी सरस्वती तापी पयोष्णी देवा च ततस्नानं कुरु प्रभो। सपरिवार श्रीरामचन्द्र स्वामिने नमः। मलापकर्षणस्नानं समर्पयामि। ॐ मातो हिष्टावायोपभक्तानां भोज्येदाराधना महेरणाय यशासे यो विश्वरामोरदस्तस्य भाज्यतेनाः उषदेव मातराः तस्मारङ्गमामभोजशिक्षयाः यजन्माथा आपो जनयाथाजनः स्नानं पञ्चामृतेर्देवागृहाणसु सप्तमा अनाथनाथ सर्वज्ञ गीर्वाणप्रणतप्रिया। सपरिवार श्रीरामचन्द्र स्वामिने नमः। पञ्चामृतैः स्नपयिष्ये। ॐ आप्याय समेन्द्र विश्वदस्सोमविष्णुं सभावाजस्य नागरप्रणायों चदारिदत सुरभेषु समुत्पन्नं देवर्षिविदुन्दं पयोदत्तं मया देवा स्नानार्थं प्रतिरक्षितां। प्रभो श्रीरामचन्द्र स्वामिने नमः। क्षीरेण स्नपयामि। क्षीरस्नानानन्तरं दधिस्नानम्। ॐ दधिघ्राणकार्यं यत्ताविश्वस्य वाजिनाः सुरभिनोघाकरप्रणायो श्रीतारिषत्। सपरिवार श्रीरामचन्द्र स्वामिने नमः। दध्ना स्नपयामि। कृतं मीमिक्षे कृतस्य योनिर्घटेन श्रुतो कृतमस्तदाम अनुष्ठदभावाहमादयस्व स्वाहा कृतं रजोक्ष्य हव्यम्। प्रभु श्रीरामचन्द्र स्वामिने नमः। कृतेन स्नपयामि। ततः मधुस्नानं मधुपादायते मधुक्षरं विसिन्धवः माध्वेन सन्तोषादि मधुरक्रामधुपार्थे अम्रजाः मधुद्योरस्तु नः पिता मधुमान् रोमतस्मतिं मधुमान् सूर्याः माध्वेर्गावो पुरन्दरः। सपरिवार श्रीरामचन्द्र स्वामिने नमः। मधुना स्नपयामि। ॐ व्यापलेर्याफलापुष्पायाश्च पुष्पिणे बृहस्पतिप्रदूतास्नानात्यन्तं हासः फलोदके स्नपयामि। संगच्छत्वं संवादत्वं तं भोगनां सुजानतां देवाभागे यथा पूर्वे संज्ञानाना उपासाचे समानोऽन्तः समेतः समानीता मानं
समानं मन्त्रामभिमन्त्रयेत समानेन हविषा आजुहोमि समाने वागो समानार्तायानिमः समानवस्तु भोवनो यथा सुप्रहासाने स्नानं पञ्चामृते
बाबा पढ़ ले स्वामी जो जा ಕನಕಾಭಿಷೇಕ ಯಾರಾದರೂ ಮಾಡುವುದಿದೆ ಕೌಂಟ್ರಲ್ಲಿ ಅದರ ಪ್ರಶ್ನೆ ಇದೆ. ಇವತ್ತು ಕೂಡ ಕನಕಾಭಿಷೇಕಕ್ಕೆ ಅವಕಾಶ ಇದೆ. ಯಾರಾದರೂ ಮಾಡುವಂತೆ केशव शिशु ಕನಕಾಭಿಷೇಕ ಮಾಡುವಂತ ಭಕ್ತಾದಿಗಳಿಗೆ ಮನಸ್ಸಿದೆ ಮತ್ತು ಹಣದಲ್ಲಿ ಕನಕಾಭಿಷೇಕ ಮಾಡುವುದು ಮೊತ್ತವನ್ನು ಯಾರಿಗೆ ಏನಂತ ಆಶೆ ಇದೆ ಭಕ್ತಾದಿಗಳು ಕನಕಾಭಿಷೇಕ ಮಾಡುವುದು. ಕನಕಾಭಿಷೇಕ ರಶೀದಿ ಮಾಡಿದವರು ಒಂದು ವೇಳೆ ರಶೀದಿ ಬಿಟ್ಟು ಬಂದಿದ್ರೆ ತೊಂದರೆ ಇಲ್ಲ, ಅವರಿಗೆ ಪ್ರಸಾದ ಕೊಡಲಾಗಲು ರಶೀದಿ ಮಾಡಿ ತರದೇ ಇದ್ದವರು ಪ್ರಸಾದವನ್ನು ತಗೊಳ್ಬೇಕು ದೇವರ ಸನ್ನಿಧಿಯಲ್ಲಿ.
ಕನಕಾಭಿಷೇಕದ ರಶೀದಿ ಮಂತ್ರಿಗೆ ನೀವು ಒಂದು ವೇಳೆ ಇಲ್ಲವೇ ಆ ರಶೀದಿ ಗುರುತು ಬರ್ತಾರೆ ತಂಡ ದಯವಿಟ್ಟು ಪ್ರಸಾದ ದಯವಿಟ್ಟು ಆ ಶ್ರೀರಾಮದೇವನ ಪ್ರಸಾದ ಏನಿಲ್ಲ ಇಲ್ಲಿ ಕನಕಾಭಿಷೇಕ ನಂತರ ಮನಸ್ಸಿದ್ದಿದೆ ಒಂದು ವೇಳೆ ಕಾಸು ಕೊಡ್ತಿದ್ದಾರೆ ಅಂತ ನನ್ನ ದುರ್ಮೈತ ಕಾಸು ಬರೆದು ಕೊರಡಿ ಆಡ ಮನಸ್ಸಿನಲ್ಲಿ ಏರ್ಬೇಕು ಅಂತ ಕನಕಾಭಿಷೇಕ ಮಾಡ್ಬೋದು. दक्षिणमे त्रेतानि दादे पदं समानमस्य वां सदाख्या आमर्माणि ಮಾತೆಗಳ ಕಷ್ಟ ತೊಂದರೆಗೆ ನಿನ್ನ ಸಹಕಾರ ಉಂಡ ಅಂತರ ರೀತಿ ಅಯ್ಯೋದೇ ಪುಣ ನೀವು 2 ದಿನ ಸಾಧ್ಯ ಇದು ರಾಮದೇವನ ಪಟ್ಟಾಭಿಷೇಕ ನಮ್ಮ ದೇಶದ 5 ಕಾತವನ್ನು ಕೊಡತ್ತು ಮುರಾಳಿ ಕೂಟದ ನಡುಟು ನಡಪನ ಚರ್ಚೆ ಮುಗಿದಿಲ್ಲ ಏತ್ ಗಮ್ಮತ್ತಾಗ್ತದೆ ಕೇಳಿದ ಏರೈಕ್ ಆ ಜಾಗ ಎಂಗ್ಲಿಗೆ ಕೊಂಡು ಎಂಕಲ್ನ ಬಾಬರಿಗ ಸೀಟಿ ಕಟ್ಟುವ ಎಂಕಲಿನ ಪಂಡನ ಸಂಸ್ಥೆ ಇತ್ತುಂಡ ಅಖಿಲ ಮುರಾಳಿ ಪಂಡೇರಿ ಕೊಡ್ಚಿ ಮಾರೆ ಎಂಗ್ಲಿ ಕೊಡ್ಚಿ ಓಟ್ಲಿಗೂ ಬರಣತೆ ಓಟ್ಲಿಗೂ ಬರ್ಪನಾಡಿ ತುಂಬಿ ಎಂಕು ತೋಜಿನ ಮೂಲಿತ ನಮ್ಮ ಪಟ್ಟಾಭಿಷೇಕ ಮತ್ತು ಸಾಯದ್ ಮತ್ತು ಆದೆಗಳ ಎತ್ತುದು ಅಂತವು ಅವು ನಾನು ಕಿನ್ಯದ ಬಾರಿ ಮಲ್ಲ ಸಂಗತಿ ಅದು ಎಂತ ಕಿನ್ಯ ಅಂದ ಪ್ರಭಾವ ನಾರಾಯಣ ಬಾರಿ ಮಲ್ಲ ಉಂಟು ಅದಕ್ಕೋಸ್ಕರ ಅಖಿಲ ಪಂಚಾಯತ್ ಪಟ್ಟು ಎಂಗಿಲದಾರಗಳಿಗೆ ಜಾಗ ಅಂತಂದರೆ ಈ ದೇಶದ ಲಕ್ಷ ಪಲ್ಲಿಗಳಿಗೆ ಲಕ್ಷ ಚರ್ಚ್ಗಳಿಗೆ ನಮ್ಮನೇ ಜಾಗ ಕೊನೆ
ನಮನಾಥ ಉದಾಹರಣೆಗಳು ಪಂಡ ನಮ್ಮ ರಾಮನ ವಂಶಗಳು ರಾಮೇ ಪಂಡ ಭಾರಿ ಉದಾಹರಣೆ ಮಾತೆಗೆಲ್ಲ ಸಾಕಾಗ ಮಾಡ್ರಿ ಅಂಚನೆ ರಾಮನ ವಂಶದಲ್ಲಿ ಮಾತ ಜನಕ್ಕೆಲ್ಲ ಅಕ್ಕಲ ದೇವಿಯರಿಗೆ ಪೂಜೆ ಮಾಡ್ತಾರೆ ಅಕ್ಕಲ ವಾದಮನೆ ಆರಾಧನೆ ಉಂಡ ರೀತಿಗೆ ಆರಾಧನೆ ಮಾಡ್ತಾರೆ ಅವಕಾಶ ಮಾಡ್ಕೊಂಡು ಅಂಚಿನ ರಾಮನ ವಂಶಜ ನಮ್ಮ ಹಿಂದೂ ಪಂಡ ಅಂಚಿನ ಅವಕಾಶ ಮತ್ತು ಕೊಡ್ತಂದು ಐಕೋಸ್ಕರ ಕೋರ್ಟ್ ಪಂಡಿತ ಕೊಡು ಕೋರ್ಟ್ ನಾನು ಒಂಜಿ 15ನೇ ತಾರೀಕಿಗೆ ಬಂದು ಆಯ್ತಾ ದುಮ್ಮನಹಳ್ಳಿ 15ನೇ ತಾರೀಕು ಆಯ್ತಾರ ನಡೆದು ಏನಂದಾಗಿ 14-15 ತೀರ್ಪು ಕೊಡುವೆ ತೀರ್ಪು ನಮ್ಮ ಮೇಲೆ ನಮ್ಮ ಬರಿಗೆ ಎರಡು ಪ್ರಶ್ನೆ ದಾಲೆ ಅಂಚಿನ ತೀರ್ಪು ಬರ್ತದೆ ನಾನು ದುಃಖ ಒಂದು ವರ್ಷ ಎಷ್ಟೋ ವರ್ಷದ ಕಾಕೊಂಡಿದ್ದೆ ನಾನು ನಿಕ್ಲಿಕ್ಕೆ ಗೊತ್ತಿಲ್ಲ ಸುಮಾರು 400-500 ವರ್ಷ ಸುಮಾರು 500 ವರ್ಷದ ಕಾತೊಂಡಿದ್ದ ನಂಚಿನ ಜನಗಳಿಗೆ ಐಕೋಸ್ಕರ ರಾಮಗೋಸ್ಕರ ಬಲಿಯಾದ ನಂಚಿನ ಲಕ್ಷ ಜನಗಳ ಆತ್ಮಗ ಸಂತೃಪ್ತಿ ಆಗಬೇಕ ಕೋಟಿ ಜನ ಹೆಚ್ಚು ಆರಾಧನೆ ಮಾಡ್ಕೊಂಡು ಬರಲಿಲ್ಲ ಆಗಲ ಮನಸ್ಸಿಗೆ ಮಾತ್ರ ಸಮಾಧಾನ ಆಗ್ಲೇಕ ಅವರಿಗೆ ರಾಮನ ಮಂದಿರ ಪುಣ್ಯಗಳಿಗೆ ಗೊತ್ತಿದ್ರೆ ಸುಮಾರು 220 ಅಡಿ ಉದ್ದ 140 ಅಡಿ ಅಗಿಲ ಸುರುತ ಮಾಡಿ 15 ಬುಗ್ಗದ 14 ಅಂಚ ಇಡೀ ದೇಶದ ಆತ್ಮಲ ದೇವಸ್ಥಾನ ತಗೊಂಡು ಆತ್ಮಲ್ಲ ಜನನೇ ರಾಮಣದ ಮಿತಿ ಏನಿಲ್ಲ ಅಂಚಿನ ಪ್ರಭು ಶ್ರೀರಾಮಚಂದ್ರನ ದೇವಸ್ಥಾನ ನಿರ್ಮಾಣ ಆಯಗೋಸ್ಕರ ನಮ್ಮ ಊರು ಒಂದು 7 ದಿನದ ರಾಮನ ನೆನಪು ನಂಚಿನ ರಾಮಗೆ ಪಟ್ಟಾಭಿಷೇಕ ಮಾಡ್ಕೊಂಡು ಮಲ್ಲ ಕಾರ್ಯ ಮಾಡ್ತದೆ ನಮ್ಮ ರಾಮೇ ಜನಗಳಿಗೋಸ್ಕರ ಬದುಕಿನ ಜನಗಳಿಗೆ ಮಾತರಿಗಳು ಎಡ್ಡೆ ಮಾಡ್ಕೊಂಡು ಆಗ್ತದೆ ಕೇಶವ ಶಿಶು ಮಂದಿರ ಅವೇ ಉದ್ದೇಶಕ್ಕೋಸ್ಕರ ಆಗಿದೆ 25 ವರ್ಷ ಆಗಲಿ 25 ವರ್ಷ ನಡ್ಕೊಂಡು ಸುಮಾರು 1000 ಜೋಕುಲು ಎನ್ನೊಂದಾಗಿ ಮುಂದಿನ ಕಲ್ತದ್ದು ಮಿತ್ಬೋತೀನಿ ನಾನು ಮೂಲಿಪಿನ ಕೆಲವು ಜನ ಅಪ್ಪೆಲ್ಲಕ್ಕೆ ಇಲ್ಲದೆ ಆಕಲ್ಲ ಜೋಕುಲು ಹೆಂಚಲ್ಲಿದೆ ನೆಕ್ಕಿನ ಜೋಕುಲು ಇಲ್ಲ ಪ್ರಶ್ನೆ ನೆಜ್ಜಿ ಭಾರಿ ಎಡ್ಡವಲ್ಲ ಎದ್ದಾಗಿದ್ದೇನೆ ಅವು ಶಿಶು ಮಂದಿರ ಇಡಕಲ್ಲಿ ಕಲ್ತೇನೆ ಶಿಶು ಮಂದಿರ ಇಡಕಲ್ಲಿ ಎಂಜಿನ ಎಡ್ಡೆ ಕಲ್ತಿದ್ದೀರ 5 ದಿನ ನಡ್ಕೊಂಡು ಬರೋದಿಲ್ಲ ಅಂದು ಮೂಲಿತ್ತಿನ ಅಪ್ಪೆಲ್ಲಕ್ಕೆ ಮಟ್ಟ ಬೇತೆ ಮೀಟಿಂಗ್ ಸಂದರ್ಭ ಮತ್ತು ಪಂಡೆ ಅಂಚ ಜನಗಳಿಗೆ ಎಡ್ಡೆಪ್ಪು ಕೊರ್ಪರಂಚಿನ ಒಂದು ಸಂಸ್ಥೆ ರಾಮದೇವಿಯರೆಲ್ಲ ಎಡ್ಡೆಪ್ಪು ಕೊರ್ನೆ ಕೇಶವ ಶಿಶು ಮಂದಿರಲ್ಲ ಐನೇ ಕೊರ್ಪನೆ ಕೇಶವ ಪಂಡ ಕ್ರಿಶ್ಚಿಯನ್ ಎಲ್ಲರ ಪ್ರಶ್ನೆ ಅಂಚಿನ ಒಂದು ಮಲ್ಲ ಕಾರ್ಯ ಕೇಶವ ಶಿಶು ಮಂದಿರದ ಮುಖಾಂತರ ಮೂಲ ಅವನುಂಟು ಐಕೆ ನನಗೆ ಪಡೀತು ಜಾಗೆ ಕೂಡಿ ನನಗೆ నేను ವಿಸ್ತಾರ ಮಾಡ್ಬೋದು ಇತ್ತಗಳು ಜೋಕಲಿಗೆ ಗೊಬ್ಬರ ವ್ಯವಸ್ಥೆ ಮಾತ್ರ ಮಾಡ್ತದ ಅಡಿನ ಮಾತ್ರ ಮಿತ್ತದ ಮಾತ್ರ ನಮ್ಮ ಆಯ್ತಾ ಅಡಿನ ತಿಳ್ಕೊಂಡು ನನಗೆ ಈ ಸುತ್ತಮುತ್ತಲ 20 ಜನ ಜಾಗದ ಅಡಿನ ನನಗೆ ತಿಳ್ಕೊಂಡು ಜನಕ್ಕೆ ಗೊತ್ತೊಂದೇ ಅವ್ರು ಇತ್ತಿನಕ್ಕೆ ಕೊಕ್ಕಲಿಗೆ ಹಿಂದೆ ಹೋದ್ರು ಪಂಡಿತ ಕಾಸು ಕೊಡಲಿ ఎందుకు ಹಿಂದೆ ಆ ಕಾಸಿನ ಏನು ಕೊಡ್ಬೇಡ ಬೇಡ ನಮ್ಮನೆ ಸೇರಿಸ್ಕೊಡು ಬರ್ಪೇಸಲಿಗೆ ಇದೆ ಬರ್ಪಣಂಜಿನ ಕೊಟ್ಟರು ಭಾರಿ ಭವ್ಯವಾದ ಇಟ್ಕೊಂಡಿದ್ದ ವ್ಯವಸ್ಥೆಗಳು ನಡಪಲೆಕ್ಕ ಅವರು ಅದಕ್ಕೋಸ್ಕರ ರಾಮನ ಆಶೀರ್ವಾದಕ್ಕೆ ಮೂರು ರಾಮನ ಆಶೀರ್ವಾದಕ್ಕೆ ಪ್ರಾಮಾಣಿಕವಾದ ರಾಮನ ಆಶೀರ್ವಾದಕ್ಕೆ ನ್ಯಾಯ ಪ್ರಕಾರವಾದ ರಾಮನ ಆಶೀರ್ವಾದಕ್ಕೆ ರಾಮ ಇಜ್ಜಿನ ಮಾಡ್ಕೊಂಡ ಪ್ರಶ್ನೆ ಇದೆ ರಾಮ ಆಶೀರ್ವಾದ ಮಂತ್ರಿ ಮಾಡ್ತೀರಿ ಅದಕ್ಕೋಸ್ಕರ ರಾಮ ಲಕ್ಷ್ಮಣ ಸೀತೆ ಹನುಮಂತರನ್ನ ಆಶೀರ್ವಾದ ಈ ಮಣ್ಣಿಗೆ ಈ ಮಣ್ಣದ ಜನಗಳಿಗೆ ತಿಕ್ಕದ ನಂಬಿಕೆ ಮೇಲೆ ಐಕ್ಯಕೊಂಡಿದ್ದ ವ್ಯವಸ್ಥೆಯಲ್ಲಿ 40 ದಿನ ಭತ್ತದಾಗಲಿಕ್ಕೆ ರಾಮಗೆ ಬೇತೆ ರಾಮ ಲಕ್ಷ್ಮಣ ಸೀತೆ ಹನುಮಂತರಿಗೆ ಬೇತೆ ಸೇವೆ ಮಾಡಬಾರ್ದರೆ ಅದಕ್ಕೆ ಪುಣ್ಯ ತಿಕ್ಕೊಂಡು ಒಂದು ಬಣ ನನಗಾಗಿ ಪಣಿ ಕೊಂಡ ಪುಣ್ಯ ತಿಕ್ಕೊಂಡಿಕ್ಕೆ ಇದು ಸ್ವಂತ ಇನ್ನಿಂದ ಇದು ಸ್ವಂತ ಸೇವೆ ಮಾಡ್ಕೊಂಡೆ ನನಗೆ ನನಾತ್ ಇದ್ದಿದ್ದ ಕತ್ತಿಯನ್ನೇ ಕೊಟ್ಟ ಅನ್ಕೊಂಡ ರೀತಿಯಲ್ಲಿ ಆಲೋಚನೆ ಮಾಡ್ತಿಲ್ಲ ಎಷ್ಟು ಕೋಟಿ ಕೊಡು ರಡ್ಡೆ ಕೋಟಿ ಮಲ್ಲ ಸಂಗತಿ ರಡ್ಡೆ ಕೋಟಿ ಮಲ್ಲ ಸಂಗತಿ ಅದು ಮಾಡ್ರೆ ಮೂರು ಎತ್ತ ದೇವಸ್ಥಾನದಲ್ಲಿ ಮಾತ್ರ ನಾವು ಕಟ್ತಾ ಇದ್ದೇನೆ 3 ಕೋಟಿ 4 ಕೋಟಿ ರೂಪಾಯಿ ದೇವಸ್ಥಾನ ಕಟ್ಟಲು ಗೊತ್ತು ನನಗೆ ದೇವಸ್ಥಾನ ಎಲ್ಲಿ ಅದು ಮಾಡ್ಬಿಟ್ಟು ಅಂದ್ರೆ ದೇವಸ್ಥಾನದ ಮೂಲೆಗೆ ದೇವಿಯ ಪಾರ್ಟಿ ಆ ದೇವರೇ ನಡಕು ಆಯ್ತು ಮೂಲಿಕಿನ ದೇವರ ಪಾರ್ಟಿ ನಡಪೇ ಅದಕ್ಕೋಸ್ಕರ ಈ ದೇವರು ಭಾರಿ ಪ್ರಮುಖ ಅಂತ ಅನ್ಕೊಂಡ್ರೆ ಆ ದೇವಸ್ಥಾನ ನಡಪಡು ಮಾಡ ನಡ್ಕೊಂಡು ಇಂಥ ನಡಪಣೆ ಇವೆಲ್ಲ ಒಂದು ಸೇವೆ ಅವಳು ಮಾಡ ಜನಗಳಿಗೆ ತೋರಿರುತ್ತೆ ಯಾರ ದೇವರನ್ನ ಸೇವೆ ಮಾಡ್ಕೊಡೋದು ದೇವರನ್ನೇ ಸೇವೆ ಮಾಡ್ಕೊಂಡು
ಕೊಡುವುದು ಪಂಪುನ ಧಾರ್ಮಿಕ ಚಿಂತನೆ ಸಾಮಾಜಿಕ ಚಿಂತನೆ ಐದು ಪಂಪುನಂಚಿನ ಕ್ಷೇತ್ರ ಕೇಶವ ಶಿಶು ಮಂದಿರ. ಅದಕ್ಕೋಸ್ಕರ ಕೇಶವ ಶಿಶು ಮಂದಿರ ಅವರು ತಯಾರಪ್ಪನ ಒಂದೊಂದು ದೇವಸ್ಥಾನನೇ ಕಟ್ಟಬೇಕು ಮಠ. ಅಂಚಿನ ಒಂದು ಧಾರ್ಮಿಕ ಚಿಂತನೆ ದೇವನ ಅನುಗ್ರಹ. ದುರದೃಷ್ಟ ನಮ್ಮ ಇನ್ನಿಂದ ವಾಸಾಲಿನೆಲ್ಲ ನಮ್ಮ ದೇವರ ಧರ್ಮ ಸಂಸ್ಕೃತಿ ಸೆಕ್ಯುಲರ್ ಪಂಪುನ ಶಬ್ದದ ಅಡಿಟ್ಟು ಅಲ್ಲೇನು ಪಂಪು ചെയ്തു ಅಂತ ಅದು ನಮ್ಮ ಮಕ್ಕಳಿಗೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಏನು ಪಂಪುನಕ್ಲಿ ಏನಕ್ಕೆ ತೆಗೆಪವನಕ್ಲಿ ಅವು ಇಚ್ಚಿನಾಗ ನಮ್ಮ ಬದುಕೇ ಇಚ್ಚಿನ ಎಂಬುದಿಲ್ಲ. ಅದಕ್ಕೋಸ್ಕರ ನಮ್ಮ ಬದುಕು ಸರಿಯಾದ ಬದುಕ ಹೊಡೆದಾಂಡ ಅಂಚಿನ ಚಿಂತನೆಗಳು ನಮ್ಮ ಹಿಂದೂ ಚಿಂತನೆಗಳು ಹಿಂದೂ ಧಾರ್ಮಿಕ ಸಾಂಸ್ಕೃತಿಕ ಚಿಂತನೆಗಳು ಅವು ವರ್ಣಾಯನಂಚಿನ ಅವಶ್ಯಕತೆ ಉಂಟು. ಅದಕ್ಕೋಸ್ಕರ ಮೂರು ಕೇಶವ ಶಿಶು ಮಂದಿರ ಸರಿ 25 ವರ್ಷ ನಡ್ಕೊಂಡು ಇಲ್ಲೇನೆ ಮನೆ ವಿಸ್ತಾರ ಆಗ್ತದೆ. ಮನೆ ವಿಸ್ತಾರ ನನ್ನೆಲ್ಲ ನಮ್ಮೆಲ್ಲ ವಿಸ್ತಾರ ಇರಲಿಲ್ಲ. ನನ್ನ ಮೂಲೆ ಒಂಜಿನೆ 2ನೇ 3ನೇ 4ನೇ ನಾನೇ ಎಲ್ಲ ಯಾವ ಆ ಹುಡುಗಕ್ಕೆ ನಾನು ಅಭಿಪ್ರಾಯ ಮೂಲೆ ಸಾಲ ನನ್ನ ಕಣಕ್ಕೆ ಬಿತ್ತು ಹೊಡೆ ನನ್ನ ಒಂದು 4-5 ವರ್ಷ ಜೋಗುಲು ಮೂಲೆ ಇವೇ ಚಿಂತನೆ ಮೂಲೆ ಹೊಡೆ ಸಮಾಜಕ್ಕೆ ನನಗೆ ಮಾದರಿಗಳೇ ಹಾಕೋದು ಒಂಜಿ ಎಲ್ಲ ಇಲ್ಲಲ್ಲ ಮಾತ್ರ ಬರಿತ ಇಲ್ಲಲ್ಲ ಒಂದು ಎಡ್ಡೆ ಹುಡುಗಿ ನಿಂತು ನನಗೆ ಗೆಡ್ಡೆ ಹಾಕೋದು ಆಯ ಹಾಲು ಅಂತ ಅಂಡ ನನಗೆ ಮುಂಜಿ ಊರು ಒಲಿ ಹಾಲ್ದ ಇತ್ತು ನಡೆಯ ಹಾಲು ಮಾತ್ರ ನಮ್ಮ ಊರು ನಮ್ಮ ಜೋಕುಲು ಎಡ್ಡೆ ಜೋಕುಲಾದ ಬರೋದು ನಾಡ ಕೇಶವ ಶಿಶು ಮಂದಿರದ ಅಂಚಿನ ಒಂದು ವಿದ್ಯಾಸಂಸ್ಥೆಯ ಅಗತ್ಯ ಉಂಟು. ಆ ದೃಷ್ಟಿಯಲ್ಲಿ ರಾಮನ ನೆನೆತದ್ದು ನಮ್ಮ ಮಾತೆಲ್ಲ ರಾಮನ ಭಕ್ತರಾದ ಬರ್ತದೆ ಈ ಕೆಲಸ ಮಾಡ್ಕೊಂಡಲ್ಲ ನಾನಾದ ಈ ದೃಷ್ಟಿಯಲ್ಲಿ ಮಾತೆಲ್ಲ ಗೋಡು ಸಾಕಾರ ಗೋಡು ಅಂದ್ಕೊಂಡ ದೃಷ್ಟಿಯಲ್ಲಿ ನೀತ ರಾಮನ ಪಟ್ಟಾಭಿಷೇಕ ಅಂತಂದರೆ ವೈದ್ಯದೇವ ಸ್ವಾಮಿಗಳು ಇಲ್ಲಿ ಬೇಜಾರ ಸ್ವಾಮಿ ವರ್ಣ ಆರು ನಾನು ಕೇವಲ ಆಶ್ರಮ ನೋಡಿ ಪ್ರಶ್ನೆ ಇಲ್ಲಿ ವಜ್ರದೇವಿ ಸ್ವಾಮಿ ಬಗ್ಗೆ ಆರಿಗೆ ದೇವರನ್ನ ಅಭಿಷೇಕ ಮಾಡ್ಕೊಂಡು ನಾವು ಕಳಿಸ್ತಾರೆ ದಾಯಿ ಮಂಡ ವಜ್ರದೇಶಿ ಹನುಮಂತಿ ಇದ್ದಂದ್ರೆ ವಾಪು ನಿಜ ಅಲ್ಲ. ಅದಕ್ಕೋಸ್ಕರ ಈ ಹನುಮಂತ ಬರ್ತೀವಿ ನಮ್ಮನ್ನ ಅನುಗ್ರಹ ಅದಕ್ಕೋಸ್ಕರ ಆ ಭಕ್ತಿ ಇರಲಿಲ್ಲ ಹನುಮಂತೆ ಆಯ ಅಭಿಷೇಕ ಮಾಡ್ಕೊಂಡು ಅಲ್ಲ ಅದಾದ ಸಂಘವಾದ ನೆರವೇರು ಮಾಡ್ತಾನ ಒಂದು ಅಭಿಪ್ರಾಯ ಹೊರಗೆಲ್ಲ ನೆನಪಂತೆ ಬೇರೆ ನೆನಪು ಮಾಡ್ತೀವಿ ಮಾತ ಅದು ಆಯ್ಕ ರಾಮನ ಪಟ್ಟಾಭಿಷೇಕ ಆಯ್ಕ ಮಾತೆಯರಿಗೆಲ್ಲ ಬೇತೆ ಬೇತೆ ಬಹುಮಾನ ನೆನಪುರಿಯರು ಅಂಚಿನ ಕ್ರಮ ಇಡೀ ಖಜಾನೆಯಲ್ಲಿ ಮಾತ್ರ ಕಾದು ಮಾಡ್ತಾರೆ ಮಾತ ಕೊಡೋದು ಮಾತೆಲ್ಲ ಕೊಡೋದು ಮಾತು ಮುಗಿದು ಮಾತು ಆತ ನನಗೆ ಏನಾಗ ನೆನಪಾಡು ಎತ್ತು ಮಾತಾರೆ ಈಚೆ ಮಾತ ಜನಗಳಿಗೆ ಆ ಹನುಮಂತ ಗೋಲು ಬರ್ತಾರೆ ಹನುಮಂತ ಕೊಡ್ತಿದ್ದ ಮಾರೆ ಎಂಚಿನ ಹೋಗ್ಬಾರೆ ಒಳ್ಳೆ ನಾನೇ ಆಯ್ ಓದೋ ಒಂದು ಮೂಲೆಡುಕುಲೋ ಒಂದು ಇತ್ತು ಅಲ್ಲಿ ಬರ್ತೀವಿ ಭತ್ತದ ಕೊರಿಯರದ ಆತ ತನ್ನ ಸೀತೆಗೆ ತೋಚಿದಾಗ ಸೀತೆನ ಅಮ್ಮೇರಿ ಜನಕರಾಜಿಗೆ ಅದಕ್ಕೆ ಹಾಗೆ ಅಮೂಲ್ಯವಾಗಿನ ಒಂದು ಮುತ್ತದ ಸಾಲ ಕೊಡ್ತೇನೆ ಐದು ಬಿಲಗಟ್ಟೆ ಸಾಧ್ಯ ಜನಕರ ಮಾಡಿಕೊಂಡೆ ಕಡೆ ಕಂಜಿನ ಸೀತೆ ಆಲೋಚನೆ ಹನುಮಂತಗ ಕೊರಂದ ಏನಿಗೆ ತಾಯಿಗೆ ಪಂಡದ ಹನುಮಂತನ ನೆಕ್ಕ ಕಿಕ್ಕಿರು ಪಾಡ್ಲಿಂದ ರಾಮಣ ಆಮೇಲೆ ಹನುಮಂತನ ಕಿಕ್ಕಿರು ಹನುಮಂತಗೆ ಖುಷಿ ಎಲ್ಲ ನನಗೆ ತುಂಬ ಮನೆ ಗೊತ್ತಾದ್ರೆ ಒಂದು 10 ಮಿನಿಟ್ ನನಗೆ ಇವರು ಬಂದು ಬರ್ತೀರಿ ರಾಮದೇವರೇ ಈಗ ಇಂಚಿನ ತಪ್ಪು ಬಂದರೆ ಹತ್ತಿರ ಮುತ್ತುದ ಭಾರಿ ಬೆಲೆಗಾಲಂಚಿನ ಸರನೆ ಹನುಮಂತ ಪಾಡಿರಿ ಆಯ್ ಮನಗೆ ಆಯ್ತು ನಂಡ ತೂಲೆ ಇದು ಬಲೆ ಬರು ತೂಲೆ ಎಂಚಿನ ಮಕ್ಕಳು ಮಾತು ಬತ್ತು ತೂನಾಗ ಸುದೆತ್ತು ಬೆರಟಿ ಕುಲ್ಲುಂಡಿ ಒಂದೇ ಮುತ್ತದ ದೆತ್ತುಂಡಿಲ್ಲ ಸರ ದೆತ್ತರಲ್ಲಿ ಕೂಲಿದ ನಡುಬಿಟ್ಟಿದೆ ಅದು ಇಂಚಿನ ಮಕ್ಕಳಿಗೆ ಬೇಡ ಮುಗಿಲಿಕ್ಕೆ ಇಂಚಿನ ಒಂದು ಶ್ರೇಷ್ಠವಾದ ಮಾಲೆ ಕೊಟ್ಟಿಪ್ಪನಾಗ ಈ ఆయన ತುಂಬ ದಕ್ಷತ ಮಾಡ ಆ ಥರ ಹಾಯ ಬಂಡೆ ಏನು ಬಂಡೆ ಇದಕ್ಕೆ ಮಾದರ ಶ್ರೇಷ್ಠ ಹೆಂಗೆ ಶ್ರೇಷ್ಠ ಅಂತ ಅವರು ನಾಡ ಐತ ಮೂಲ ಈ ರಾಮ ಇದನ್ನ ಮಾತ್ರ ಶ್ರೇಷ್ಠ ಇದು ನನ್ನ ಶ್ರೇಷ್ಠ ಅದಕ್ಕೋಸ್ಕರ ನಮ್ಮ ಕಾರ್ಯ ಮಲ್ಪುನ ನನಗೆ ಕೇಶವ ಶಿಶು ಮಂದಿರ ಶ್ರೇಷ್ಠ ಆನಂದ ಅವು ಮಾತ್ರ ಕೆಲಸ ಅದಕ್ಕೋಸ್ಕರ ನಮ್ಮ ಮಾತೆಲ್ಲ ಬಂದಿಲ್ಲ ಈ ಕಾರ್ಯ ಬಾರಿ ಶ್ರೇಷ್ಠ ಅಂದರೆ ಇರುತ್ತಂಡು ಅವು ಗುತ್ತದ ಅಥವಾ ಬಂಗಾರದ ನನ್ನ ನಿಖಿಲ ಕಿಕ್ಕಿಳಿಪೆಲ್ಲ ಯಾರು
അതിന് കൊറുട്ടിൻ്റെ പണില്ല. ಅದಲ್ಲ ಈ ಒಂದು ಕಾರ್ಯಕ್ಕೆ ಎಂತ ಸಮರ್ಪಣೆ ಮಾಡ್ಕೊಳ್ಳಿ, ಆನಂದ ಸಮರ್ಪಣೆ ಮಾಡ್ಕೊಳ್ಳಿ. ಯಾರೇ ಪಣ್ಣು ಬಾರಿ ಬಂಗಾಳ ಈ ಸತಿ ಯಾರಲ್ಲಿ ಹೊಸ ಚಪ್ಪಲ್ ತೆತ್ತೊನೆ ರಿಜ್ಜಿ, ಈ ವರ್ಷ ಯಾರಲ್ಲಿ ಸೀರೆ ತೆತ್ತೊನೆ ರಿಜ್ಜಿ. ಆಲೋಚನೆ ಬರಲ್ಲ ಒಂದು ಸೀರೆ ಗೆದ್ದು ಯಾರ ನೆನಪಡಿಗೆ ಸೀರೆ ತೆತ್ತು ಗೊತ್ತಿದೆಯಾ ಅಂತ ಇಬ್ಬರು ಒಂದು ಸಾವಿರ ಕೊಡ್ಲ ಚಪ್ಪಲಿಗೆ ಒಂದು 1000 ರೂಪಾಯಿ ಒಂದು ಮಾರಾಯ ನಾನು ಅಡಿಗೆ ಬಣ್ಣೆ ಅದು ತಯಾರ ಯಾರು ಬಣ್ಣೆ ನಮ್ಮ ಬೇರೆ ಖರ್ಚಿನ ಕಡಿಮೆ ಬರ್ತದೆ. ಈ ಒಂದು ಪವಿತ್ರ ಕಾರ್ಯಗಳಿಗೆ ಮಾತಲ್ಲ. ನನಗೆ ಬಣ್ಣ ಈ ದೇವಸ್ಥಾನದಲ್ಲಿ ಕಲ್ತಿರೋ ಕಾರ್ಯ ನಡ್ಕೊಂಡು ಈ ಕಾರ್ಯಕ್ಕೆ ನಮ್ಮ ಮಾತೇನಲ್ಲ ಭಕ್ತಿಪೂರ್ವಕವಾದ ಕೊರನಾಗ ನೆಟ್ ಹನುಮಂತ ಇಲ್ಲೇ, ನೆಟ್ ರಾಮ ಇಲ್ಲೇ, ನೆಟ್ ಸೀತೆ ಇಲ್ಲ, ನೆಟ್ ಲಕ್ಷ್ಮಣ ಇಲ್ಲೇ, ಅದು ಪಡ್ಕೊಂಡು ಐತಿ ಸತ್ವ ತತ್ವ ನ್ಯಾಯ ಧರ್ಮ ಮಾತಾ ಉಂಟೊಂದು ಗ್ರಹಿತದೆ. ಶ್ರೀ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಆಂಜನೇಯಮತಿ ಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತ ತರಮೂಲ ವಾಸಿನಂ ಭಾವಯಾಮಿ ಪವಮಾನನಂದನಂ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರಿ ಗುರುಭ್ಯೋ ನಮಃ. ಇനി ಈ ಕಿನ್ನಿಯ ಮಣ್ಣು ಶ್ರೀರಾಮದೇವರನ್ನ ಪಟ್ಟಾಭಿಷೇಕ ಮಹೋತ್ಸವದ ಮೂಲಕ ನಮ್ಮನ್ನು ಮಂತ ಒಟ್ಟು ಪಾಡ್ನ ಒಂದು ಮಲ್ಲ ಕೆಲಸನ ಬಹಳ ಕಾಲದ್ದು ಈ ಗುರುಕುಲ ನಡಪಾವೊಂದು ಈ ಕೇಶವ ಶಿಶು ಮಂದಿರ ನಡಪಾವೊಂದು ಬತ್ತನಾಗ ನಾರಾಯಣ ಕಜೆ ಶೆಟ್ರು ಮಂತ ಸೇರಿದ ಎಡ್ಡೆ ರೀತಿಗೆ ಒಂದು ನಿರ್ವಹಣೆ ಮತ್ತೊಂದು ಇನಿ ನಮ್ಮನ ಸಂಘದ ಒಂಜಿ ಸ್ವಯಂ ಸೇವಕೆ ಆದ ನಾಲ್ವರಿಗೂ ಸಂಘದ ಪರಿಚಯ ಮಲ್ಪನಾರು ಪುಂಡರೀಕಾಕ್ಷಿರ್ ಬೆಳ್ಳೂರು ಅನ್ನ ಒಂಜಿ ಉಮೇದುವಾರಿಗೆ ಈ ಮಂತ್ ಕೆಲಸಲೇನು ಪುರ್ಲು ಮಂತದ್ದು ಶಿಶು ಮಂದಿರದ ವೃದ್ಧಿ ಮಾಡಿಕೊಟ್ಟು ಬಂದು ಒಂದು ಮಲ್ಲ ಮನಸ್ಸು ಕೈಕರಿಯಾಗಿ ಒಡಮೂಡಿದೆ. ನಮಗೆ ಮಾತೆ ಗೊತ್ತಿತ್ತಿಲ್ಲಕನೇ ರಾಮದೇವರು, ಸೀತಾಮಾತೆ, ಲಕ್ಷ್ಮಣ ದೇವರು, ಹನುಮಂತ ದೇವರು ಒಟ್ಟಿಗೆ ಉಂಡ್ಯಾರ. ರಾಮದೇವರ ಸೀತಾದೇವಿ ಒಟ್ಟಿಗೆ ಒಪ್ಪುನವು ನಿಯಮ ಅಂಡ ಲಕ್ಷ್ಮಣ ದೇವರ ಒಂದು ಬತ್ತೇರು ಅಂತ ನಾವು ಒಂದು ಜಿಜ್ಞಾಸೆ. ಲಕ್ಷ್ಮಣೆ ನಿಜವಾದ ಭ್ರಾತೃ ರಾಮದೇವರನ್ನ ಮೆಕ್ಕಿ ಅಂಚೆ ಮಾಡಿದ ಲಕ್ಷ್ಮಣೆ ಒರಿಯ ನೆಗ್ಗಿಯತ್ತೆ ನನ್ನವರಿ ಶತ್ರುಘ್ನೇ ಮಾಡಿದೊಳ್ಳೆ, ನನ್ನವರಿ ಭರತೇ ಮಾಡಿದೊಳ್ಳೆ, ಅಕಲ ನೆಗ್ಗಿಯರಲ್ಲೇ ಅಂಡ್ ಅಕಲೇನ ಅವಳು ಸ್ಥಾನ ಬತ್ತಿಜಿ. ಕೇವಲ ಲಕ್ಷ್ಮಣಗೆ ಮಾತ್ರ ಸ್ಥಾನ ಬರ್ತನು ಉದ್ದೇಶದಾದವು ಕೇಂದ್ರ ಲಕ್ಷ್ಮಣಗೆಲ್ಲ ಸ್ವತಂತ್ರ ಜೀವನ ಅಂತದ್ದು ಊರ್ಮಿಳೆನ ಒಟ್ಟಿಗೆ ಎಟ್ಟೆ ಸಂಸಾರ ಅಂತದ್ದು ಹೊರಲಗಂತದ್ದು ಜೀವನ ಅಂತದ್ದು. ಆದರ್ಶವಾದ ದಂಪತಿಯಿಂದ ನಮ್ಮತ್ತೆ ಸ್ಪರ್ಧೆ ಮಾತ್ರ ಶುರುವಾಗಂತ ಅವು ತೋರಿಕೆಗೆ ಮಾತ್ರ ಆದರ್ಶ ಪೂಜೆ, ಆದರ್ಶ ಪುನ ಅಡೆ ಪೂಜೆ, ಮಲ್ಪುನೇ ಪಂಪೂಜೆ, ಪಂಪುನೇ ಮಲ್ಪೂಜೆ ವಿಷಯ ಆತೆ. ಇಂಚಿನ ಮಂದಿ ಆದರ್ಶ ದಂಪತಿಗಳ ನಡುಟ್ಟು ಲಕ್ಷ್ಮಣ ದೇವರು ದೇಗ ಬತ್ತೇರು ಕೇಂದ್ರ ತ್ಯಾಗಮಯಿ ಜೀವನ. ಇನ್ನು ಮೂಲ ತೂಪುನಗಳ ಮಾಂತ ಜೀವನ ಪುನಿ ತ್ಯಾಗಮಯಿ. ಆ ತ್ಯಾಗಮಯಿ ಜೀವನಡೇ ಈ ಸಂಸ್ಥೆ ಈ ಮಲ್ಲ ಸ್ಥಾನದ ಬತ್ತೀನಿ ಮಾತೇನು ಮಂದ ದೀಪ ಏನೇನು ಬೇರೆ ಮಂತೇರು ಅಪ್ಪನ ಕುಳಮೂಳು ಆ ಸಂವಾದ ಕೇಶವ ಶಿಶು ಮಂದಿರ ಏರು ಸೇವೆ ಮಂತೇರು ಅಕಲಿನ ಮಂತ ನಮಗೆ ಪಂಟೇರು ಅಕಲ ಮಂತ ಅಕಲ ಜೀವನ ತ್ಯಾಗ ಮಂತದೇರು. ಇನ್ನು ನಾರಾಯಣ ಕಥೆ ನಮ್ಮ ಎದುರು ಆಗ ಸಂಪತ್ತು ದಾಳಿದ್ದಿ ಆ ಮನುಷ್ಯ ಅಂತೂಲೆ ದಾಳಿದ್ದಿ ಇಲ್ಲೊಂಡ ಗೊತ್ತು ಜಿಂಕ್ ಪಣ ಆ ಸ್ಥಿತಿದ ಒಂದು ಮನುಷ್ಯ ಬದುಕಾನ ಪನ್ನಗ ತಾನು ಸಮಾಜಕ್ಕೆ ಒಂದು ಎಡ್ಡೆ ಮಲ್ಕೊಡು, ಸಮಾಜ ಎಡ್ಡೆ ಆಗೋದು, ಸಮಾಜಕ್ಕೆ ಒಂದು ಎಡ್ಡೆ ಸ್ಥಿತಿ ಬರೋದು ಅಂತ ಒಂದು ಮಲ್ಲ ಮನಸ್ಸು ಅಂಚೆ ಪಂಡು ಪುಂಡರೀಕಾಕ್ಷಿ ಬೆಳ್ಳೂರು ಉಳ್ಳೆ ಅರಡಲ ದಾಳಿ ಇದ್ದಿ ಉದರ್ ಬೆಳ್ಳೂರು ಮಲ್ಲ ಉದರ್ ಅಂಟ ಅರಡಲ ದಾಳಿ ಇದ್ದಿ ನಾಲ್ವರು ಗೋಪಿನಿ ರಾಮ ಅನ್ಕೊಂಡು ಗೋಪಿನಿ ಇಲ್ಲೇ ಇಲ್ಲ ಗೋಪುನಿ ಆದರ್ಶ ರಾಮಾಯಣದ ಬದುಕನ್ನು ಇಲ್ಲೆಲ್ಲ ನಡಪಾಡು ಪಂಪರ ಒಂದು ಕುತೂಹಲ ಐತ ಬಗ್ಗೆ ಒಂದು ತಪಸ್ಸು ಐತ ಬಗ್ಗೆ ಒಂದು ಸಾಧನೆ ಮಲ್ಪಾಡುದು ಪಂಪನ ಒಂದು ಹಠ ಇಂಚಿತ್ತಿನ ಒಂದು ಕೆಲಸದ ಅವರನ್ನೇ ಲಕ್ಷ್ಮಣ ದೇವರಿನಿ ರಾಮದೇವರನ್ನ ಬರೀ ಕುಂತಲೆ ಕಾತಡೆ. ಹನುಮಂತ ದೇವರನ ಬಗ್ಗೆ ಗೊತ್ತುಂಟು, ರಾವಣ ನಡೆಬಹುದು ದಾಸೋಹಂ ಕೋಸಲೇಂದ್ರಸ್ಯ ಅಂದು ಹನುಮಂತಿ ರಾವಣನ ಎದುರು ಉಂಟದು ಪರಿಚಯ ಮಂತಿನಿ ಯಾನ ಏರ್ಕೆನ್ನಾಗ ದಾಸೋಯಂ ಕೋಸಲೇಂದ್ರಸ್ಯ ಯಾನ ರಾಮನ ದಾಸೇನ್ ಯಾನ ಹನುಮಂತ ಏನು ಬಂದಿದ್ದೀರ ಅಂಚಾದ ನಮ್ಮ ಮಂದ ಈತ ಜನತಿ ಸೇರ್ದು ಈ ಕೇಶವ ಶಿಶು ಮಂದಿರ ಪುನರಪಿ ಒಂದು ಉದ್ಧಾರ ಮಲ್ಪನ ಕೈಂಕರ್ಯದ ನಮ್ಮ ಒಗ್ಗಟ್ಟಾಟ ರಾಮದೇವರು ಪಟ್ಟಾಭಿಷೇಕ ಆತೇರು ನನವಂತೆ ಸಮಯದ ಅಯೋಧ್ಯಾದಿ ಪುರುಷ ಅಯೋಧ್ಯೆದೇ ಪಟ್ಟಾಭಿಷೇಕ ಆಪನ ಒಂದು ಸುಸಂದರ ಪಡ ನಮ್ಮ ಉಲ್ಲ ಅವಿದ್ವೇ ಕಾಲ ನಮ್ಮ ಬಹಳ ನೀವು ದೇಗಿಂಚಾನಂದು ಬರಬರ ಎಂಗ್ಲಿಗೆ ನೋಡಿ ಬರ್ಸಕ್ ಬಂದು ನೀನು ದಾಯಿ ನಿಂತೀರಿ 1 ಕೋಟಿ ಆವಡು ಪಣ ಹೊಂದಿದ್ದೀರಿ ಇತ್ತ 2 ಕೋಟಿಗೆ ಹೋಣು ತುಲಿ ಮುರನೆ 1 ಕೋಟಿ ಇತ್ತದೆ ಇತ್ತ 2 ಕೋಟಿಗೆ ಹೋಣು ಈ ಒಂದು 2 ಕೋಟಿ ಆದ 3 ಕೋಟಿ ಆವಡು
ಬಂದಿರ ಡಾಕ್ಟರ್ ಅವು ಎಡ್ಡೆ ಪಾತ್ಯಾರ ದೇವ್ ಬಂದ ಅಶ್ವಿನಿ ದೇವತೆಯಲ್ಲಿ ಮಂತ್ರ ಅಸ್ತು ವಸ್ತು ಬಂದ್ಬೇರಿಗೆ ನಮ್ಮ ಎಡ್ಡೆ ಪಾತ್ಯರಿಂದ ಅಶ್ವಿನಿ ದೇವತೆಯಲ್ಲಿ ಪೂರ ಆವಡ ಬಂದ್ಬೇರಿಗೆ ಅಂತ ಅದು ಆಗಿನಾತ ಬೇಗ ಈ ಜಾಗ ನಮ್ಮನ್ನ ಶಿಶು ಮಂದಿರ ಬತ್ತದ ಶಿಶು ಮಂದಿರ ವೃತ್ತಿಯಾದ ಮುಲ್ಪದ ಜೋಕಿ ಮಂತ ಎಡ್ಡೆ ರೀತಿಯಲ್ಲಿ ಬೆಳವಣಿಗೆ ಆದ ಒಂದು ಸಂಸ್ಕೃತಿ ಒಂದು ಎರಡಲ್ಲ ಮೈಗೂಡದು ಬರಡು ಒಂದು ಒಂದು ಉತ್ಸವದ ನೇತೃತ್ವ ವಹಿಸೋನ್ನೇ ಇದು ಪೂಜೆದ ಕಶೆಕೋಡಿ ಸೂರ್ಯನಾರಾಯಣ ಭಟ್ರು ಒಂದು ಅದ್ಭುತವಾದ ವೇದದ್ದಿ ದಾಯಿಗೊಂದು ಕೇಂದ್ರ ಸಂಸ್ಕೃತನೇ ಬಂದು ಹೋಗಲಿ ಆಗ ಅಂಚಕ್ಕೆ ಸಂಸ್ಕೃತ ಕನ್ನಡದ ವರ್ಣನೆ ಮಲ್ಪೇರು ನಮಗೆ ತಿಳಿಯೋದು ಬಂದ್ಬೇರು ದಾದ ಒಂದು ಕೇಂದ್ರ ಸಂಸ್ಕೃತ ಎಷ್ಟೋ ಜನಕ್ಕೆ ಅರ್ಥ ಬಂದು ಸ್ವಾಮಿಗಳೇ ಅವನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತದೆ ಎಂದು ಮಲ್ಪೇರು ಕಾರಣ ನಮಗೆ ಅರ್ಥ ಹೊಡು ಬಂದ ಒಂದು ಭಾವನೆ ಅಂಚಿತ್ತಿನ ಒಂದು ವೇದ ವಿದ್ವಾಂಸಿ ನಮ್ಮ ಮಧ್ಯೆ ಒಳ್ಳೆಯರು ಇಂಚಿತ್ತಿನ ಮಂತ ಸಾಕಾರದು ಈ ಮಣ್ಣಡು ಆತಂದ ಕಿನ್ಯ ಮಂಡ ಎಲ್ಲಿಯ ಮಣ್ಣಡು ಈತ ಮಲ್ಲ ಒಂದು ಶ್ರೀರಾಮ ದೇವರ ಪಟ್ಟಾಭಿಷೇಕ ಹಾಕುದು ಬಂಡ ಕೋಸಲೇಂದ್ರ ಅರ್ಥಾತ್ ಈ ಊರಿಗೂ ಉದಾಹರಣೆ ಮಿಥಿಲಾ ನಗರ ಬಂಡ ಜನಕ ಮಹಾರಾಜನ ಅರಸ್ಥಾನ ಜನಕ್ಕೆ ಬಂಡ ಆಯನಾಗ ಮಲ್ಲ ತ್ಯಾಗಿ ಈ ಪ್ರಪಂಚಡೆ ಇದ್ದಿ ಅಂಚಿತ್ತಿನ ಒಂದು ತ್ಯಾಗಿ ತತ್ವಜ್ಞಾನಿ ಜನಕ ಮಹಾರಾಜಿ ಸೀತೆನ ಅಪಯನ್ನ ಅಲ್ಲ ಸೀತೆ ಅಪಯ ಜನಕರಾಜಿ ಅಪಯನ್ನ ಅಲ್ಲ ಆಡ ಪುಟ್ಟದಿನ ಆಳತ್ತಾಳು ಆಳ ಅವನೀಜೆ ಹೂಮಡಿದ ಬೈದಿನ ಸಾಂಕದಿನ ಜನಕ ಮಹಾರಾಜಿ ಮಲ್ಲ ತತ್ವಜ್ಞಾನಿ ಅಂಚಿತ್ತಿನ ತತ್ವಜ್ಞಾನಿನ ನಗರದ ಉದರನೇ ಈ ಮಣ್ಣದ ದೀತೇರು ಒಂದೊಂದು ಐನಾತಿ ಬೇಗ ಕಿನ್ಯ ಪೋದು ಮಲ್ಲ ಒಂದು ಮಿಥಿಲಾ ನಗರ ಆವಡಿಂದೇ ನಮ್ಮ ದೇವರ ಪ್ರಾರ್ಥನೆ ಗ್ರಾಮ ಪ್ರಭು ಶ್ರೀರಾಮಚಂದ್ರ ಪಾತಕಂ ಪುನಃ ಪ್ರವೇಶ ಭೀತ್ಯಾಚ ಮಕಾರಸ್ತು ಕವಾಟಮ ನಮ್ಮ ಬದುಕಿಗೆ ಅಭಿನಂಚಿತ್ತಿನ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಹಂಕಾರ ಮಮಕಾರ ಇಂಚಿತ್ತಿನ ಪೂರ ಇಂಚಿನ ಬುಡ್ಚಾಂದಿನ ಒಂದು ಇಂಚಿನಂದ ಅವಿನ ಪೂರ ಶರೀರದ ಬಿರೆ ಪೋಯರೆ ರಾ ಪಂಡ ಅಕ್ಷರ ಪನ್ನಂಡ ಯಾರು ಕೂಡ ಐಕುಲು ದೇಹದೊಳಗೆ ಸೇರಂತೆ ಮೂಲಕ ಮಾ ಪನ್ನಂಡ ಯಾರು ಕವಾಟದ ಬೀಗ ಮುದ್ರೆ ಅಂಚಿತ್ತಿನ ಶ್ರೇಷ್ಠ ತತ್ವ ಏನೆಲ್ಲ ಸಂಪನ್ನ ಪನ್ನಕ ಮತ್ತನ ಚಿತ್ತಿನ ಮಾಮಲ್ಲ ಕಾರ್ಯಕ್ರಮವು ನಮ್ಮ ಮಾತೆಲ್ಲ ಸೇರಿದ ಆ ರಾಮದೇವರನ್ನ ಸೀತಾಮಾತೆಯ ಅಂಚನೆ ಅನುಜೆ ಲಕ್ಷ್ಮಣನ ಹನುಮಂತ ದೇವರನ್ನ ಪದದ ಮಾತೆಲ್ಲ ಕರೆಕ್ಟಾಗಿದೆ ನಮಗೆ ಭಾರಿ ಸಂತೋಷಾಪನೆ ಇನ್ನೊಂದು ದಿನ ತಾಮರದ ನಿಂತು ತಾಮರೆ ಅರಳುಂದಂಡ ಸೂರ್ಯನ ಬಡ್ಬೋದು ಇಂಥ ದಿನ ಅಜ್ಜಿನ ಕಮಲ ಅಪ್ಪೆ ನಮ್ಮೊಟ್ಟಿಗೆ ಬೆಳೆದರು ಅಜ್ಜನೆ ಪ್ರಭಾಕರ ಆರ್ನ ಬಳುಪುಗೂ ಕಮಲ ಅರಳು ಅಜ್ಜಿನ ಶ್ರೇಷ್ಠ ಸತ್ವಗಳು ಐದೊಟ್ಟಿಗೆ ನಮಗೆ ಭಾರಿ ವಿಶೇಷವಾದ ಮಾತೆರೆಗಳ ವಜ್ರದೇಹಿಯಾದ ರಾಜಶೇಖರನ ಹೊರಟು ಮರ್ಯಾದಾ ಪುರುಷೋತ್ತಮನ ಜೊತೆನ ಶ್ರೀರಾಮಚಂದ್ರನ ರಾಮರಾಜ್ಯದ ಕನ ಈ ವರ್ಷ ಖಂಡಿತವು ಸಂಪನ್ನ ಹಾಕೊಂಡು ಸಾಕಾರ ಪೂಜ್ಯರ ಪಾತ್ರೆನ ಕೊಂಚ ಪಾತ್ರೆ ಬಂಡೇರು ನಮ್ಮ ದೇವರ ಸೇವೆಗೆ ನಮ್ಮ ಬದುಕಿನ ದಾದಲ್ಲ ತ್ಯಾಗ ಮಾಡ್ಕೊಡು ಆ ದಿನ ಸ್ವಾತಂತ್ರ್ಯ ಸಂಗ್ರಾಮದ ಕಾಲುಡು ಮಹಾತ್ಮ ಗಾಂಧೀಜಿ ದಾದನ ಬಂಡೇರಿಗೆ ಮಾತಿಲ್ಲ ಕೆಕ್ಕಿದ ಕರಿಮಣಿ ದಿಂಚ ಕೊಡ್ತೀರಾ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಸರ್ವಸ್ವನ ತ್ಯಾಗ ಮಾಡಬೇಕು ಒಂದುಲ ಅವೇ ರೀತಿಯ ಸಂಗ್ರಾಮ ನಂಗೆ ಇಂಥ ದಿನ ಹಿಂದವಿ ಸಮಾಜ ಒಗ್ಗಟ್ಟಾವಡು ನಂಡ ಒಲ್ತುರ್ದು ಆರಂಭವಾದ ಶಿಕ್ಷಣಕ್ಕೆ ಎಣ್ಣಗ ಶಿಶುರ್ದು ಆರಂಭ ಇಲ್ಲಿ ಪಶುತ್ವದ ಮನಸ್ಸು ಜನಗಳಿಗೆ ಬರಡು ನಂಡ ಕಾರಣ ಶಿಶುತ್ವಡಕ್ಕೆ ತಿಕ್ಕಂದಿನ ಚಿತ್ತನ ಸರಿಯಾದ ಸಂಸ್ಕಾರ ಶಿಕ್ಷಣ ಒಂದು ಕಾರಣ ಅಂಡ್ ಆ ಶಿಶುರು ಕೊಡುಪುನ ಸರಿಯಾದ ಶಿಕ್ಷಣ ತಿಕ್ಕಣಂಡ ದುಂಬದ ದಿನ ಅಕುಲು ಪಶು ಆವಂದೆ ನಿಜವಾದ ಕೇಶವ ಆವಡು ನಂಡ ಕಾರಣ ಈ ಶಿಶು ಮಂದಿರದ ನಿರ್ಮಾಣ ಆವಡು ಐಕ ನಮ್ಮ ತ್ಯಾಗ ಮಾಡೋದು ಇಂಥ ದಿನ ಬದುಕು ಭಾಗ್ಯ ಪಣವು ಬದ್ದೆ ಮೂಲ ಶಾಶ್ವತ ಇನಿ ಕಶಿಕೋಡೆ ಸೂರ್ಯನಾರಾಯಣರು ನಂಗೆ ನಿಜವಾದ ತ್ಯಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಕರ್ನಾಟಕ ರಾಜ್ಯದವರಿ ಹಿರೇಮಗಳೂರು ಕಣ್ಣನ್ ಮಾಮೂಡೆ ಈನದ ಕಣ್ಣನ್ ಮಾಮ ಏರ್ಕೊಂಡಾಗ ಅವು ಕಶಿಕೋಡೆ ಸೂರ್ಯನಾರಾಯಣ ರಾಯ ಕಂಡ ಸಂಸ್ಕೃತನು ಕನ್ನಡದವರಡು ಸಮಾಜಕ್ಕೆ ಎತ್ತವನ ಚಿತ್ತನ ಮಲ್ಲ ಕೆಲಸ ಮಾಡ್ಬೇಕು ಈಗಲೂ ನಾರಾಯಣನ ಬಗ್ಗೆ ಪಂಡ್ರೆ ದಾದ ಇಜ್ಜಿ ಅದು ನಿಜವಾದ ಆರೆಗಡೆ ಪಂಡೆ ಲಕ್ಷ್ಮಣೆ ಇಂದ್ರಿಯ ನಿಗ್ರಹ ಮಂತ್ರಿದಾವ 16 ವರ್ಷ ನಿದ್ರಾ ಆಹಾರ ಮೈಥುನ ಇಂದಿನ ವರ್ಷ ಮಂತ್ರಿ ಹತ್ರ ಇಂದ್ರಜಿತ್ತನು ಒಂದು ವಧೆ ಮಲ್ಪರೆ ಕಾರಣ ಆತಂದ್ರೆ ಇಂಥ ದಿನ ನಮ್ಮ ಮಾತಿರಲ ಆ ಇಂದ್ರಿಯನ ನಿಗ್ರಹ ಮಾಡ್ತದೆ ಜೋಗುಲು ಸುದೃಢವಾದ ಆತ್ಮಸ್ಥೈರ್ಯಡು ಬೆಳೆಪನಲ್ ಕಾವಡ್ದ ಎಲ್ಲಿ ದಿನ ಒಂಚಿ ಚೂರು ಕೊಂದು ಬಂದಾಗ ಬಲದಿತ್ತುಣ್ಣ ಅತಂಡ ಆಕನ ಆತ್ಮಹತ್ಯೆ ಮಲ್ಪನ ಸ್ಥಿತಿ ಇರ್ತದೆ ಆಕಲ ಆತ್ಮಸ್ಥೈರ್ಯಡು ಬೆಳೆ ಬಿಡೋದಂಡ
ಕೇಶವ ಶಿಶು ಮಂದಿರ ಒಂದು ಬಾದಾವರು ಯಾನೊಂದು ಈ ಪೊರ್ತುಡು ಪ್ರತಿಜ್ಞೆ ಮಲ್ಪೆ ಈ ಪ್ರದೇಶದ ದೈವಡು ಮಲಯಾಳ ಚಾಮುಂಡಿ ಅಪ್ಪೆನ ಒಂದು ನೇಮಕಟ್ಟನ ಎಂಕಿನಿ ಯಾನ ಅಧ್ಯಕ್ಷತೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಆ ತುಳು ಅಪ್ಪೆನ ಸೇವಕ್ಕೆ ಐಟ್ಲ ಶ್ರೀರಾಮಚಂದ್ರನ ಸೇವಕ್ಕೆ ಭಾರತ ಮಾತೆನ ಸೇವಕ್ಕೆ ಈ ಪೊರ್ತುಡೆ ಯಾನೊಂದು ಘೋಷಣೆ ಮಲ್ಪೆದಾದಕ್ಕೆ ಕಾಸು ಕೊರುವೆ ಪಣ ಕೊರುವೆ ಬದೇ ಕೊರುವೆ ಬದುಕ ಬಂಗಾರ ಕೊರುವೆ ಅಂತ ಪಣ ಪೂಜಿದೆ ಯಾಕೆಂದ್ರೆ ಅವರ ಅಹಂಕಾರ ಉಂಡು ಯಾನು ಎನ್ನ ಬೆಗರ್ದ ಪಡಿ ಕೊರ್ಪೆ ಓಕೆ ಅನ್ನಗ ಯಾನೆಲ್ಲ ಮಲಯಾಳಿ ಕೊಡಿ ಅಪ್ಪೆನ ಎಲ್ಲ 25 ತಾರೀಕಿಗೆ ನೇಮ ಕಟ್ಟುತ್ತದೆ ಆನಿದ ಎನ್ನ ಸಂಪೂರ್ಣ ಬೆಗರದ ಪಡಿನ ಈ ನೆಕ್ಕ ಸಂದೇಶ ನಿಮಗೆ ಸಮರ್ಪಣೆ ಮಾಡ್ತೆ ಅವಿಯನ್ನ ಬದುಕ ಸಾರ್ಥಕ ಅಂತೇನೆ ಇನ್ನಿತ ದಿನ ಈ ಸ್ಥಾನಕ್ಕೆ ದಿನಕ್ಕೆ ಎನ್ನಗ ನನಗಡೆ ಪಂಡೆ ತುಳು ಅಪ್ಪೆ ಪಣಪನಂಚಿತ್ತನ ಸತ್ಯ ತುಳು ಸಾಹಿತ್ಯ ಅಕಾಡೆಮಿ ಪಣಪನಂಚಿತ್ತ ಅಣಿಕಟ್ಟಿನಂಚಿತ್ತಿನ ಇನಿ ದಯಾನಂದ ಕತ್ತಲ್ ಸರ್ ಒಂಜಿ ನೇಮದ ನುಡಿಕೊರ್ಪನಾಯಾದ ಆ ಪೀಠದ ವಾಲಗಾಪೆ ಯಾನೊಂಜಿ ಎಕಡೆ ಮರಣೊಂಜಿ ಒಂಜಿ ಘೋಷಣೆ ಮಾಡ್ತಿದ್ದೆ ಹೆಂಚ ಕೇಳ ಒಂಜನೇ ಕ್ಲಾಸ್ ತುಳು ಲಿಪಿ ಒಂಜನೇ ತರಗತಿ ತುಳು ಲಿಪಿ ಅನುಷ್ಠಾನ ತುಳು ಅಧಿಕೃತ ರಾಜ್ಯ ಭಾಷೆ ಆಗಿದ್ದವು ಸಾಧ್ಯ ಆಜನೇ ಕ್ಲಾಸಲ್ಲಿ ಕೂಡ 5 ಬುಕ್ಕೋ ಅವು ಅಧಿಕೃತ ರಾಜ್ಯ ಭಾಷೆ ಅವರು ನಮ್ಮ ಸುರುತಲೆಂಚಿ 5ಕ್ಕೆ ಎನ್ಮನೇ ಪರಿಚಯದವು ಸೇರಡು ಒಂದು ನಮ್ಮ ಭಾರಿ ಮಲ್ಲಕ್ಕನ ಅವು ಖಂಡಿತವಾದ ಗೌರವಾನ್ವಿತ ಡಾಕ್ಟರ್ ಜಿ ಸಂಗೀತವಾದ ನಮ್ಮ ಮಾತಿರಲ್ಲ ಒಂದು ಬೆಂಬಲ ಹೊಡೆದವರ ಈ ಕಾರಣ ಒಂದು ಒಳ್ಳಿ ಪರ್ವದ ದಿನ ವರ್ಷವನ್ನು 25ನೇ ವರ್ಷದ ತುಳು ಅಕಾಡೆಮಿದ ತುಳುವ ಬಳ್ಳಿ ನಿಖಲನ ಅಧ್ಯಕ್ಷ ಅಂಚಾದ ಒಂದು ಸಂಪನ್ನ ಅವಡು ನಂಡ ನಿಖಲ ಮಾತಿನ ಸಹಕಾರ ಕೊಡು ಎನ್ನ ಅವನಿ ಪಾತೆರ ಬತ್ತು ಹೋದನ್ನು ಸುಳ್ಳಾಯಿರಬಲ್ಲ ಕೇಶವ ಶಿಶು ಮಂದಿರಡು ತುಳು ಲಿಪಿ ಪ್ರಪ್ರಥಮವಾದ ಜೋಕ್ಲೆಡ್ದ ಬರಪವನಂಚಿತ್ತಿನ ಒಂದು ವ್ಯವಸ್ಥೆಗೆ ಒಂದು ಪ್ರಯತ್ನ ಮಲ್ಪೆ ಆಯ್ಕೆ ಸಹಕಾರ ಕೇಶವ ಶಿಶು ಮಂದಿರದ ಮಾತಿರಲ ಆಕಾರಗಳು ಒಂದು ಮುಲ್ತಿರದ ತುಳು ಲಿಪಿ ಎಲ್ಲೆಡೆ ಅಕ್ಷರ ಜ್ಞಾನ ತುಳು ಅಪ್ಪನ ಸೇವೆ ಮುಲ್ತಿರದ ಶುರುವಾಬಡ ಲಿಪಿ ಮುಲ್ತರು ತಿರುಮಲ್ಪನ ಒಂದು ಪ್ರಯತ್ನ ಯಾನ್ ಮಲ್ಪೆ ಪಂಪನ ಪಾತ್ರದೊಟ್ಟಿಗೆ ಖಂಡಿತವಾದ ದೇವರ ಸೇವೆ ಅನಗ ಭಾಷಣ ಭೂಷಣ ಗಾಯಗಳಲ್ಲಿ ಭಾಷಣಂತ ಭೂಷಣಂತ ಮೂಲ ಅಂಚಾದ ನಿಖಲ ಮಾತಿನ ಸಹಾಯ ಸಹಕಾರ ಅಕಾಡೆಮಿ ಮಸ್ತ್ ಕನಕುಲ್ಲ ಮಸ್ತ್ ಕೆಲಸಗಳುಳ್ಳ ಅಲ್ಲಿ ಇತ್ತೆ ಬಂಡ್ಬುಜಿ ದುಂಬುದ ದಿನಗಳ ನಿಖಲ ಸಹಕಾರದೊಟ್ಟಿಗೆ ಪೂಜ್ಯ ಹಿರಿಯರನ್ನ ಆಶೀರ್ವಾದದೊಟ್ಟಿಗೆ ಸಾಧು ಸಂತರನ್ನ ಒಂದು ನಿರ್ದೇಶನದೊಟ್ಟಿಗೆ ಈ ಪ್ರದೇಶದ ಮಾತ ಜನಮಾನಿ ಬಂಧುಗಳ ಸಹಕಾರದೊಟ್ಟಿಗೆ ಅದನ್ನು ಮಲ್ಪುವ ಪಂಪನಂತೆ ಮಲ್ಪನ ಪ್ರಯತ್ನ ಮಲ್ಪುವ ಪಂಪನ ಪಾತ್ರದೊಟ್ಟಿಗೆ ಭಾರಿ ಪ್ರೀತಿಯಿಂದ ಇದ್ದಾರೆ ಇಂಥ ದಿನ ಈ ಚಿತ್ತನ ಪುಣ್ಯಾತ್ಮನ ನಡು ಪಾತ್ರ ಚಿತ್ತನ ಅವಕಾಶ ಕೊಡ್ತಾರೆ ನಿಖಲ ಮಾತು ಉಡಲದಿಂಜಿನ ಸೊಲ್ಮೆ
स्वस्ति गणपतिं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पदं क्षेत्रस्यवदीनाभयं विजयने विजयामसे गामशं भवत्वाय सम्भाभ्यां समाधिसंप्रत्यर्त्याभारोमि नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरुषाय त्रिपुरान्तकाय त्रिगात्मिकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः राजाधिराजाय प्रभवनिवाहिने नमो वयं मे श्रवणाय कर्महे समे कामान् कामकामाय मुख्यं कामेश्वरो मे श्रवणो ददातु कुबेराय मे श्रवणाय महाराजाय नमः कन्याप्यानन्दराजाय सर्वस्वामादिरात्रवत्तमः भवति सर्वस्य सर्वस्य चित्ते सर्वमेव ब्रह्मा शम्भुगणीन्द्रसेव्यमनिशं वेदान्तवेद्यं प्रभं दृश्यं हरिं वन्देऽहं करुणाकरं रघु ಪೂಜಾ ಪರಿವಸಾನ ನೀರಾಜನ ಪುಣ್ಯಕಾಲದಲ್ಲಿ ದೇವರ ಸನ್ನಿಧಿಯಲ್ಲಿ ಸಮಸ್ತರಿದ್ದು ಮನೋರಥ ಪ್ರಾರ್ಥನೆ ಮಾಡಿಕೊಳ್ಳುವ ಶ್ಲೋಕವನ್ನು ನಾನು ಹೇಳ್ತೇನೆ. ಮನುಕುಲದ ಪ್ರಾರ್ಥನೆ ಅದು, ಎಲ್ಲರೂ ಹೇಳಬೇಕು. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ ಓಂ ರಾಮ ರಾಮಾಯ ನಮಃ ಸಪರಿವಾರ ಶ್ರೀರಾಮಚಂದ್ರ ಸ್ವಾಮಿ ದೇವರ ಸನ್ನಿಧಿಯಲ್ಲಿ ಪಟ್ಟಾಭಿಷೇಕದ ಈ ಅಮೃತಗಳಿಗೆ ಶುಭಾವಸರದಲ್ಲಿ ಸಮಸ್ತರಿದ್ದು ದೇವರ ಸನ್ನಿಧಿಯಲ್ಲಿ ಮನೋರಥ ಪ್ರಾರ್ಥನೆ ಮಾಡಿಕೊಳ್ಳುವ. ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ಯಾವತ್ತೂ ನೆನಪಾಗುವಂತಹ ಮಾತು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಅಂತ. ಯಾವ ರೂಪದಲ್ಲಿ ನನ್ನನ್ನು ಆರಾಧನೆ ಮಾಡ್ತೀರಾ ಅದೇ ರೂಪದಲ್ಲಿ ನಾನು ನಿಮಗೆ ಅನುಗ್ರಹ ಮಾಡ್ತೇವೆ ಅಂತ. ಶ್ರೀರಾಮಚಂದ್ರನ ಪರಿವಾರ ಸಹಿತವಾಗಿ ಕಳೆದ ಕೆಲವು ದಿನಗಳಿಂದ ರಾಮಾಯಣ ಸತ್ರ ನಡೆದಂತಹ ಈ ಪುಣ್ಯ ಭೂಮಿಯಲ್ಲಿ ಇವತ್ತು ಮೊನ್ನೆಯ ದಿನ ಒಂದು ವಾರ ಹಿಂದೆ ಶ್ರೀರಾಮ ಸೀತಾ ಕಲ್ಯಾಣೋತ್ಸವ ಮಾಡಿದ್ದೇವೆ. ಇವತ್ತಿನ ದಿನ ಪಟ್ಟಾಭಿಷೇಕ ಮಾಡಿಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಕನಕಾಭಿಷೇಕವನ್ನು ಶ್ರೀಗಳ ಕೈಗಳಿಂದ ನಡೆಸುವಂತಹ ಯೋಗವನ್ನು ದೇವರು ನಮಗೆಲ್ಲ ಅನುಗ್ರಹ ಮಾಡಿದ್ದಾನೆ. ಪ್ರಭು ಶ್ರೀರಾಮಚಂದ್ರ ಎಲ್ಲರಿಗೂ ಏನು ಅನುಗ್ರಹ ಮಾಡ್ತಾನೆ ಕೇಳಿದರೆ, ರಾಮಚಂದ್ರ ದೇವರು ನಮಗೆ ಜೀವನದ ಎಲ್ಲ ನಿಟ್ಟಿನಲ್ಲಿ ಎಲ್ಲ ದಿಕ್ಕಿನಲ್ಲಿ ನಮಗೆ ಆದರ್ಶ. ಅದೇ ರೀತಿಯಾಗಿ ಎಲ್ಲದಕ್ಕಿಂತಲೂ ಪ್ರಧಾನವಾಗಿ ಗಮನಿಸಬೇಕಾದ್ದು ಆತ ಹೇಳಿರುವಂತಹ ಮಾತು, ಜನನಿ ಜನ್ಮಭೂಮಿಚ್ಚ ಸ್ವರ್ಗಾದಪಿ ಗರಿಯಸಿ. ಈ ಮಣ್ಣನ್ನು ಪ್ರೀತಿಸಬೇಕು, ಮಣ್ಣನ್ನು ಪೂಜಿಸಬೇಕು ಅಂತ ನಾವು ಪಟ್ಟಾಭಿಷೇಕ ಮಾಡಿದ್ದಕ್ಕೋಸ್ಕರ ನಮ್ಮೆಲ್ಲರಿಗೂ ಕೂಡ ನಮ್ಮ ದೇಶವನ್ನು, ನಮ್ಮ ಮಣ್ಣನ್ನು ಪ್ರೀತಿಸುವ ಶಕ್ತಿಯನ್ನು ದೇವರು ನಮಗೆಲ್ಲ ಯಾವತ್ತಿಗೂ ಕೊಡಲಿ.
ಅದರ ಜೊತೆಯಲ್ಲಿ ಏಕಪತ್ನಿ ವ್ರತಸ್ಥನಾಗಿ ದೇವರು ಹೇಗೆ ಆದರ್ಶನ, ಅದೇ ರೀತಿ ಎಲ್ಲರೂ ಕೂಡ ಸಾಂಸಾರಿಕವಾದಂಥ ಸುಖವನ್ನು ಪ್ರಭು ಶ್ರೀರಾಮಚಂದ್ರನ ರೀತಿಯಲ್ಲೇ ಅನುಭವಿಸುವ ಹಾಗಾಗಿ ಧರ್ಮ ಅರ್ಥ ಕಾಮ ಮೋಕ್ಷ ಈ 4 ಪುರುಷಾರ್ಥಗಳ ಪೈಕಿ ಜೀವಿತಾವಧಿಯಲ್ಲಿ ತ್ರಿವರ್ಗಗಳನ್ನು ಧರ್ಮ ಅರ್ಥ ಕಾಮಗಳನ್ನು ಎಷ್ಟು ಬೇಕೋ ಅಷ್ಟು ಸರಿಯಾದಂತಹ ರೀತಿಯಲ್ಲಿ ಉಪಯೋಗ ಮಾಡ್ತಾ ಬಂದರೆ 4ನೇದಾದಂತಹ ಮೋಕ್ಷವನ್ನು ರಾಮಚಂದ್ರ ನಮಗೆ ಅನುಗ್ರಹ ಮಾಡ್ತಾನೆ. ವಿಷ್ಣು ಸಾಹಿತ್ಯವನ್ನು ಕಾಮಕ್ರೋಧಾದಿಗಳನ್ನು ಎಲ್ಲವನ್ನ ಬಿಟ್ಟು ಜೀವನ ಮಾಡಲಿಕ್ಕೆ ಆಗುವುದಿಲ್ಲ ನಮಗೆ. ಆದರೆ ಎಷ್ಟು ಬೇಕೋ ಅಷ್ಟು ಹಿಡಿತದಲ್ಲಿ ಅದೆಲ್ಲವನ್ನು ಇಟ್ಟುಕೊಂಡು ಅದರ ಜೊತೆಯಲ್ಲಿ ಒಂದಷ್ಟು ಸೇವಾ ಕಾರ್ಯಗಳನ್ನು, ದೇವತಾ ಕಾರ್ಯಗಳನ್ನು, ಸತ್ಕಾರ್ಯಗಳನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ನಡೆಸಿಕೊಂಡು ಬರುವಂಥ ಶಕ್ತಿಯನ್ನು ದೇವರು ನಮಗೆಲ್ಲ ಅನುಗ್ರಹ ಮಾಡಿಕೊಡಲಿ. ಜೊತೆಗೆ ಸೀತಾ ಮಾತೆಯ ಪೂಜೆ ಮಾಡಿದ್ರಿಂದಾಗಿ ಆ ತಾಯಿ ನೋಡಬೇಕಾದ್ರೆಯೇ ತಾಯಿಯನ್ನು ಹೇಗೆ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ತದ, ಅದೇ ರೀತಿಯಾಗಿ ನಮ್ಮೆಲ್ಲರ ಮನೆಗಳಲ್ಲಿ ಇರುವಂತಹ ತಾಯಂದಿರು ನಿಜವಾದ ಕುಂಕುಮ, ಬಳೆ, ಕಾಲಿಗೆ ಗೆಜ್ಜೆ, ಇದೆಲ್ಲ ನೂಪುರ ಎಲ್ಲ ಹಾಕಿಕೊಂಡು ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ನೋಡಬೇಕಾದ್ರೆ ನಮಗೆ ಕೈ ಮುಗಿಬೇಕು ಅಂತ ಅನ್ನಿಸ್ಬೇಕು, ತಾಯಿ ಅಂತ ಅನ್ನಿಸ್ಬೇಕು. ಆ ರೀತಿಯಲ್ಲಿ ನಮ್ಮ ತಾಯಂದಿರೆಲ್ಲ ಇರಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಸೀತಾಮಾತೆ ಎಲ್ಲ ತಾಯಂದಿರಿಗೆ ಅನುಗ್ರಹ ಮಾಡಲಿ. ಪ್ರಾರ್ಥನೆ ಮಾಡುವಾಗಲೂ ದಿನ ಬೆಳಿಗ್ಗೆ ಎದ್ದು ಮಾಡ್ತೇವೆ, ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮಿ ಅಂತ ಹೇಳಬೇಕಾದ್ರೆ ಪರ್ವತ ಸ್ತನಮಂಡಲೆ ಸಮುದ್ರ ವಸನೇ ದೇವಿ ಅಂತ ಅಲ್ಲಿರುವಂಥ ಮಾತು. ಸಮುದ್ರ ಎಷ್ಟು ಇದೆ ಪ್ರಕೃತಿಯಲ್ಲಿ ಕೇಳಿದರೆ 3 ಪಟ್ಟು ಸಮುದ್ರ ಇದೆ, 1 ಪಾಲು ಭೂಮಿ ಇರುವಂಥದ್ದು. ಅದೇ ರೀತಿ ನಮ್ಮ ದೇಹದ ಇಡೀ ಭೂತಾಯಿಗೆ ಯಾವುದು ವಸನ ಅಂತ ಕೇಳಿದರೆ ಸಮುದ್ರ ವಸನ. ಅಂದರೆ ದೇಹದ ಇಡೀ 1/3 ಭಾಗವನ್ನು ಬಿಟ್ಟು 3 ಭಾಗವನ್ನು 4ರಲ್ಲಿ 3 ಭಾಗವನ್ನು ನಾವು ದೇಹದಲ್ಲಿ ಮುಚ್ಚಿಕೊಂಡಿರಬೇಕಂತ. ಆ ರೀತಿಯಾಗಿ ಮರ್ಯಾದೆಯುತವಾಗಿ ಜೀವನ ಮಾಡಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ನಮಗೆಲ್ಲ ದೇವರ ಅನುಗ್ರಹ ಮಾಡಲಿ. ಜೊತೆಗೆ ಲಕ್ಷ್ಮಣನನ್ನು ಪೂಜೆ ಮಾಡಿದ್ದೇವೆ ಅಂತ ಹೇಳಿದರೆ ಆ ಲಕ್ಷ್ಮಣ ಯಾವ ರೀತಿಯಾಗಿ ಹಿರಿಯವರಿಗೆ ಗೌರವ ಕೊಟ್ಟು ನಡ್ಕೊಂಡು ಬಂದ ಜೀವನದಲ್ಲಿ, ಅದೇ ರೀತಿಯಾಗಿ ನಾವು ನಮ್ಮ ಮನೆಯ ಹಿರಿಯವರಿಗೆ ಮತ್ತು ಸಮಾಜದಲ್ಲಿ ಜ್ಞಾನವೃದ್ಧರಿಗೆ, ವಯೋವೃದ್ಧರಿಗೆ, ಹಿರಿಯರಿಗೆ ಗೌರವವನ್ನು ಕೊಡುವಂಥ ಶಕ್ತಿಯನ್ನು ದೇವರು ನಮಗೆ ಲಕ್ಷ್ಮಣ ಯಾವತ್ತೂ ಅನುಗ್ರಹ ಮಾಡಿಕೊಳ್ಳಿ. ಇದೆಲ್ಲದಕ್ಕಿಂತ ಮೀರಿ ರಾಮನ ಎದುರು ಬಗ್ಗಿ ಮಂಡಿಯೂರಿ ಕುಳಿತಿದ್ರು ಕೂಡ ರಾಮರಾಜ್ಯ ಆಗಬೇಕು ಅಂತ ಇದ್ದರೆ ಅದರ ಹಿಂದೆ ಇರುವಂಥದ್ದು ನಾವು ಯಾವತ್ತೂ ಅದನ್ನು ಪ್ರಾರ್ಥನೆ ಮಾಡ್ತೇವೆ, ಅಷ್ಟ ಸಿದ್ಧಿ ನವ ನಿಧಿಗೆ ದಾತ ಅಂತ. ಸೇವೆ ಅಂದರೆ ಯಾರು ಕೇಳಿದರೆ ಅದು ಹನುಮಾನ್. ಆ ಹನುಮಾನನ ಪೂಜೆ ಮಾಡಿದ್ದಕ್ಕೋಸ್ಕರ ಇವತ್ತು ಆತನನ್ನು ಆರಾಧನೆ ಮಾಡುವಂತಹ ನಿತ್ಯ ತನ್ನ ಹೃತ್ಕಮಲದಲ್ಲಿ ಇಟ್ಟು ಪೂಜಿಸ್ತಾ ಬರುವಂತಹ ಶ್ರೀಗಳ ಕೈಯಿಂದ ಕನಕಾಭಿಷೇಕ ಆಗಿದೆ. ನಾವೆಲ್ಲರೂ ಕೂಡ ಸೇವಾ ಕಾರ್ಯಗಳಲ್ಲಿ ಶಾಸ್ತ್ರಕಾರರು ಹೇಳ್ತಾರೆ, ಸೇವೆ ಅನ್ನುವಂಥದ್ದು ಸೇವಾ ಹಿ ಪರಮೋ ಧರ್ಮ ಅಂತ. ಧರ್ಮದ ತುದಿ ಯಾವುದು ಕೇಳಿದರೆ ಅದು ಸೇವೆ ಅಂತ. ಅಂತಹ ಸೇವಾ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂತಹ ಶಕ್ತಿಯನ್ನು ಹನುಮಾನ್ ದೇವರು ನಮಗೆ ಅನುಗ್ರಹ ಮಾಡಲಿ. ಅವರ ಸುಖ ಸಂಸಾರ ಯಾವ ರೀತಿಯಾಗಿ ಪ್ರಭು ಶ್ರೀರಾಮಚಂದ್ರನಿದ್ದ ಅದೇ ರೀತಿಯಾಗಿ ಸುಖ ಸಂತೋಷದಲ್ಲಿ ಎಲ್ಲ ಭಕ್ತರು ಜೀವನ ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ಅನುಗ್ರಹ ಮಾಡಲಿ. ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹಿತು ಸುಜನರನು. ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹಿತು ಸುಜನರನು. ಪ್ರೇಮದಿ ಸಲಹಿತು ಸುಜನರನು, ಪ್ರೇಮದಿ ಸಲಹಿತು ಸುಜನರನು. ಹಾಲಾಹಲವನ್ನು ಪಾನವ ಮಾಡಿದ ಪಾಲಲೋಚನನೇ ಬಲ್ಲವನು. ಹಾಲಾಹಲವನ್ನು ಪಾನವ ಮಾಡಿದ ಪಾಲಲೋಚನನೇ ಬಲ್ಲವನು. ಆಲಾಪಿಸುತ್ತಾ ಶಿಲೆಯಾಗಿದ್ದ, ಆಲಾಪಿಸುತ್ತಾ ಶಿಲೆಯಾಗಿದ್ದ ಬಾಲೆ ಅಹಲ್ಯೆಯ ಕೇಳೇನು, ಬಾಲೆ ಅಹಲ್ಯೆಯ ಕೇಳೇನು. ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹಿತು ಸುಜನರನು. ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹಿತು ಸುಜನರನು.
ಪ್ರೇಮದಿ ಸಲಹಿತು ಸುಜನರನು ಪ್ರೇಮದಿ ಸಲಹಿತು ಸುಜನರನು ಅಂಜಿಕೆ ಇಲ್ಲದೆ ಗಿರಿಸಾರಿದ ಕಾಪಿ ಕುಂಜರ ರವಿಸುತ್ತ ಬಲ್ಲವನು ಅಂಜಿಕೆ ಇಲ್ಲದೆ ಗಿರಿಸಾರಿದ ಕಾಪಿ ಕುಂಜರ ರವಿಸುತ್ತ ಬಲ್ಲವನು ಎಂಜೆಲೆ ಫಲಗಳ ಹರಿಗರ್ಪಿಸಿದ ಎಂಜೆಲೆ ಫಲಗಳ ಹರಿಗರ್ಪಿಸಿದ ಕಂಜಾಲೋಚನೆಯ ಕೇಳೇನು ಕಂಜಾಲೋಚನೆಯ ಕೇಳೇನು ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹಿತು ಸುಜನರನು ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹಿತು ಸುಜನರನು ಪ್ರೇಮದಿ ಸಲಹಿತು ಸುಜನರನು ಪ್ರೇಮದಿ ಸಲಹಿತು ಸುಜನರನು ಕಾಲವನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು ಕಾಲವನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು ವ್ಯಾಳ ಶಯನ ವಿಜಯ ವಿಠಲನ ವ್ಯಾಳ ಶಯನ ವಿಜಯ ವಿಠಲನ ಲೀಲೆ ಶರದಿಯ ಕೇಳೇನು ಲೀಲೆ ಶರದಿಯ ಕೇಳೇನು ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹಿತು ಸುಜನರನು ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹಿತು ಸುಜನರನು ಪ್ರೇಮದಿ ಸಲಹಿತು ಸುಜನರನು ಪ್ರೇಮದಿ ಸಲಹಿತು ಸುಜನರನು ಜನ ದೂರೋ ಇತ್ತಿಂಚಿನ ಕಡಲ್ ದಾಂಟದ ಎರೆಗು ಪಾರ್ನಾಯೇ ಲಂಕೆಗು ಪೋಯಿನಾಯೇ 100 ಯೋಜನ ದೂರೋ ಇತ್ತಿಂಚಿನ ಕಡಲ್ ದಾಂಟದ ಎರೆಗು ಪಾರ್ನಾಯೇ ಲಂಕೆಗು ಪೋಯಿನಾಯೇ
ಕೊರ್ತಿನಾಯೇ ಆ ಲಂಕೆಗ್ ಪೋಯಿನಾಯೇ ರಾವಣೆ ಸೀತೆನು ಕಂಡೊಂದು ಪೋತಿನ ಕತೆನು ಕೇಳಿದು ಬುಲ್ತಿನಾಯೇ ಲಂಕೆಗ್ ಪೋಯಿನಾಯೇ ರಾಮನ ಉಂಗಿಲನು ಸೀತೆಗ್ ಕೊರುದು ಚೂಡಾಮಣಿನ ಕಣತಿನಾಯೇ ರಾಮಚಂದ್ರಗ್ ಕೊರ್ತಿನಾಯೇ ದುಷ್ಟರೆನ ಕೆರ್ನಾಯೇ ಸುಜನರೆಗ ಸೇನಾಯೇ ರಾಮ ಬಂಟೆರೆ ಬಂಟೆಯಾಯೇ ರಾಮ ಬಂಟೆರೆ ಬಂಟೆಯಾಯೇ ಮುಖ್ಯ ಪ್ರಾಣಗ ಶರಣು ಪಲ್ಲೆ ರಾಮ ಭಕ್ತಗ ಶರಣು ಪಲ್ಲೆ ಮುಖ್ಯ ಪ್ರಾಣಗ ಶರಣು ಪಲ್ಲೆ ರಾಮ ಭಕ್ತಗ ಶರಣು ಪಲ್ಲೆ ಹನುಮಂತಗ ಶರಣು ಪಲ್ಲೆ ಆಂಜನೇಯಗ ಶರಣು ಪಲ್ಲೆ ಹನುಮಂತಗ ಶರಣು ಪಲ್ಲೆ ಆಂಜನೇಯಗ ಶರಣು ಪಲ್ಲೆ ಶ್ರೀರಾಮ ದೇವರಿನ ಪ್ರೀತಿದ ಭಕ್ತಗ ವಾಯುದೇವರ ನಾಮಗಕ ಅಂಜನಾ ದೇವಿನ ಮಗಕ ಶರಣು ಪಂಡಿನ ಭಕ್ತ ನರಮಾನಿಗೆ ಫಲ ಸೌಖ್ಯನು ಕೊರ್ತಿದೇವರಿಗ ದುಃಖನು ಕಲಿಪಿದೇವರಿಗ ಮುಖ್ಯ ಪ್ರಾಣಗ ಶರಣು ಪಲ್ಲೆ ಆಂಜನೇಯಗ ಕೈನು ಮುಗಿಲೆ ಮುಖ್ಯ ಪ್ರಾಣಗ ಶರಣು ಪಲ್ಲೆ ಆಂಜನೇಯಗ ಕೈ ರಾಮ 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 ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ರಾಮ 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 ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ತುಂಬಿದ ಪಟ್ಟಣಕ್ಕೆ 9 ಬಾಗಿಲು ಸಂಭ್ರಮದ ರಸರು 5 ಮಂದಿ ತುಂಬಿದ ಪಟ್ಟಣಕ್ಕೆ 9 ಬಾಗಿಲು ಸಂಭ್ರಮದ ರಸರು 5 ಮಂದಿ ದಂಭಕತನದಿಂದ ತಿರುಗುವ ಕಾಯದಿ ನಂಬಿ ನೆಚ್ಚಿ ನೀವು ಕೆಡಬೇಡಿರೋ ರಾಮ 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 ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ನೆಲೆಯಲ್ಲದಿ ಕಾಯ ಎಲುಬಿನ ಪಂಜರ ಒಲಿದು ಸುತ್ತಿದ ಚರ್ಮದ ಹೊದಿಕೆ ನೆಲೆಯಿಲ್ಲದಿ ಕಾಯ ಎಲುಬಿನ ಪಂಜರ ಒಲಿದು ಸುತ್ತಿದ ಚರ್ಮದ ಹೊದಿಕೆ ಮಲಮೂತ್ರಗಳು ಕೀವು ಕ್ರಿಮಿಗಳಿಂದ ಭರಿತ ದೇಹವನೆಚ್ಚಿ ಕೆಡಬೇಡಿರೋ ರಾಮ 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 ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಬ್ರಹ್ಮಸುರರಿಂದ ವಂದಿತನಾಗಿರ್ಪ ಹರಿ ಸರ್ವೋತ್ತಮನೊಬ್ಬ ಕಾಣಿರೋ ಹರ ಬ್ರಹ್ಮಸುರರಿಂದ ವಂದಿತನಾಗಿರ್ಪ ಹರಿ ಸರ್ವೋತ್ತಮನೊಬ್ಬ ಕಾಣಿರೋ
ಪುರಂದರ ವಿಠಲನ ಭಜನೆಯ ಮಾಡಿರೋ ದುರಿತ ಪರ್ವತವೆಲ್ಲ ಪರಿಹಾರವೋ. ರಾಮ 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 ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ರಾಮ 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 ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ಶರಣೆಂಬೆ ಗುರುರಾಯ ಸ್ವಾಮಿ, ಶರಣೆಂಬೆ ಗುರುರಾಯ ಸ್ವಾಮಿ, ಶರಣ ಜನರಾಶ್ರಯ ಶರಣೆಂಬೆ ಗುರುರಾಯ ಸ್ವಾಮಿ. ಶರಣು ಸಮೀರ ಕುಮಾರ ಉದಾರನೆ, ಶರಣು ಸಮೀರ ಕುಮಾರ ಉದಾರನೆ, ಶರಣು ಪಾವನ ಕಾಯ ಸ್ವಾಮಿ, ಶರಣೆಂಬೆ ಗುರುರಾಯ ಸ್ವಾಮಿ. ಶರಣ ಜನರಾಶ್ರಯ ಶರಣೆಂಬೆ ಗುರುರಾಯ ಸ್ವಾಮಿ.